ತುಳುನಾಡು ವಾರ್ತೆ, ತುಳುನಾಡ ಸಂಸ್ಕೃತಿಯ ದೀವಟಿಗೆ. ವಿಧಾನ ಪರಿಷತ್ನ ಉಪಚುನಾವಣೆಯ ಜನಪ್ರತಿನಿಧಿಗಳ ಸಮಾವೇಶವನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧ್ಯಕ್ಷರು ಶ್ರೀಯುತ ಸತೀಶ್ ಕುಂಪಳ್ರವರು, ಮಂಡಲದ ಅಧ್ಯಕ್ಷರು ಶ್ರೀಯುತ ದಿನೇಶ್ ಪುತ್ರನ್ರವರು, ಹಾಗೆ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಶಾಸಕರು ಶ್ರೀಯುತ ಉಮ್ಮನತಿಯ ಕೋಟ್ಯನ್ರವರು, ಹಾಗೆ ಉಪಚುನಾವಣೆಯ ಅಭ್ಯರ್ಥಿಗಳಾದಂಥ ಶ್ರೀಯುತ ಕಿಶೋರ್ ಕುಮಾರ್ ಪುತ್ತೂರು, ಹಾಗೆ ನಮ್ಮ ಮಂಡಲದ ಪ್ರಭಾರಿಗಳಾದಂಥ ಶ್ರೀಯುತ ಜಯಂತ್ ಕೋಟ್ಯನ್ರವರು, ಹಾಗೆ ಮಂಡಲದ ಉಸ್ತುವಾರಿ ಶ್ರೀಯುತ ಯತೀಶ್ ಅರ್ವರ್, ಜಿಲ್ಲಾ ಉಪಾಧ್ಯಕ್ಷರು ಶ್ರೀಯುತ ಸುನಿಲ್ ಆಲ್ವಾ, ಶ್ರೀಯುತ ಶಾಂತಿ ಪ್ರಸಾದ್ ಹೆಗ್ಡೆ, ಹಾಗೆ ಪುರಸಭೆಯ ಅಧ್ಯಕ್ಷರು ಶ್ರೀಮತಿ ಜಯಶ್ರೀ ಕೇಶವ್, ಉಪಾಧ್ಯಕ್ಷರು ಶ್ರೀಯುತ ನಾಗರಾಜ್, ಮುಲ್ಕಿ ನಗರ ಪಂಚಾಯತ್ನ ಅಧ್ಯಕ್ಷರು ಶ್ರೀಯುತ ಸತೀಶ್ ಅಂಚನ್, ಉಪಾಧ್ಯಕ್ಷರು ಶ್ರೀಮತಿ ಲಕ್ಷ್ಮಿ, ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷರು ಜಗನ್ನಾಥ್ ಬಿಳವೈ, ಹಾಗೆ ಈ ಚುನಾವಣೆಯ ಮುಲ್ಕಿ ಮೂಡುಬಿದ್ರೆಯ ಪ್ರಭಾರಿಗಳಾದಂಥ ಶ್ರೀಯುತ ಜಯಾನಂದ್ ಮುಲ್ಕಿ ಹಾಗೂ ಶ್ರೀಯುತ ಹರೀಶ್ ಮೂಡುಶೆಡ್ಡೆ, ಹಾಗೆ ನಮ್ಮ ಮಂಡಲದ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಂಜಿತ್ ಪೂಜಾರಿ ಹಾಗೂ ಹರಿಪ್ರಸಾದ್ ಶೆಟ್ಟಿ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಉಪಚುನಾವಣೆಯ ಜನಪ್ರತಿನಿಧಿಗಳ ಸಮಾವೇಶದಲ್ಲಿ ಇದೀಗ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮದ ಎಲ್ಲ ಅಪೇಕ್ಷಿತರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಂಡಲದ ಕಾರ್ಯದರ್ಶಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಥಮವಾಗಿ ವಂದೇ ಮಾತರಂ ಶ್ರೀಯುತ ರಾಜೇಶ್ ಶೆಟ್ಟಿಯವರಿಂದ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಉಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈ ಧೃತ ಕರ ಕರವಾಲೆ के बोले माँ तुम्ही अबले बहुबलधारिणी नवामि तारिणी रिपुदलवारिणी मातरं वंदे मातरं. तुम्ही विद्या तुम्ही धर्म तुम्ही हृदये तुम्ही मर्म त्वं हि प्राण शरीरे बाहुते तुम्ही मा शक्तिर् हृदये तुम्ही मा भक्तिर् तो मारई प्रतिमा गडी मंदिरे मंदिरे वंदे मातरं. त्वं हि दुर्गा दश प्रहरणधारिणी कमलां कमलदल निहारिणी वाणी विद्यादायिनी नवामि त्वां नवामि कमलां अमलां अतुलां सुजलां सुफलां मातरं वन्दे मातरं. श्यामलां सरलां सुष्मितां भूषितां श्यामलां सरलां सुष्मितां भूषितां
ಧರಣಿ ಭರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಜೈ ಬಲೋ ಭಾರತ್ ಮಾತಾ ಕಿ ಜೈ. ರಾಕೇಶ್ ರೈ ಕಡಂಜ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಹರೀಶ್ ಮೂಡ್ಶೆಡ್ಡೆ ಹಾಗೂ ಜಯಾನಂದ ಮುಲ್ಕಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳ ಸಮಾವೇಶವನ್ನು ಆಯೋಜಿಸಿದ್ದೇವೆ. ಈ ಸಮಾವೇಶದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಶ್ರೀಯುತ ಸತೀಶ್ ಕುಂಪಲ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ಪ್ರಧಾನ ಕಾರ್ಯದರ್ಶಿಗಳಾದ ರಂಜಿತ್ ಪೂಜಾರಿ ಅವರು ಶಾಲನ್ನು ಹಾಕಿ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಮಂಡಳದ ಅಧ್ಯಕ್ಷರು ಶ್ರೀಯುತ ದಿನೇಶ್ ಪುತ್ರನ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ಸುಖೇಶ್ ಶೆಟ್ಟಿ ಅವರು ಸಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ವೇದಿಕೆಯಲ್ಲಿ ಗೌರವಾನ್ವಿತ ಶಾಸಕರು ಶ್ರೀಯುತ ಉಮನತಿ ಕೋಟ್ಯಾನ್ರವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ಹರಿಪ್ರಸಾದ್ ಶೆಟ್ಟಿ ಅವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಜೊತೆ ಉಪಚುನಾವಣೆಯ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಶ್ರೀಯುತ ಕಿಶೋರ್ ಕುಮಾರ್ ಪುತ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಂಡಲ ಅಧ್ಯಕ್ಷರು ಅವರಿಗೆ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಜೊತೆ ವೇದಿಕೆಯಲ್ಲಿ ನಮ್ಮ ಮಂಡಲದ ಪ್ರಭಾರಿಗಳು ಶ್ರೀಯುತ ಜಯಂತ್ ಕೋಟ್ಯಾನ್ರವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಯಂತ್ ಕೋಟ್ಯಾನ್ರವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ವಿದ್ಯಾನಂದ ಶೆಟ್ಟಿ ಅವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮೂಡುಬಿದ್ರಿ ಉಸ್ತುವಾರಿಗಳಾದಂಥ ಶ್ರೀಯುತ ಯತೀಶ್ ಅರ್ವರ್ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಪ್ರಭಾಕರ್ ಕುಲಾಲ್ರವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಶ್ರೀಯುತ ರಾಕೇಶ್ ರೈ ಚುನಾವಣಾ ಜಿಲ್ಲಾ ಸಹ ಸಂಚಾಲಕ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ರಾಜೇಶ್ ಶಾಮೀನ್ರವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಜೊತೆ ಜಿಲ್ಲಾ ಉಪಾಧ್ಯಕ್ಷರು ಶ್ರೀಯುತ ಸುನಿಲ್ ಆಲ್ವರ್ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಅಭಿಲಾಷ್ ಕಟೀಲ್ರವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರು ಉಪಾಧ್ಯಕ್ಷರು ಶ್ರೀಯುತ ಶಾಂತಿಪ್ರಸಾದ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಪ್ರದೀಪ್ ವಾಲ್ಪಾಡಿ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಜೊತೆ ಪುರಸಭೆ ಅಧ್ಯಕ್ಷರು ಶ್ರೀಮತಿ ಜಯಶ್ರೀ ಕೇಶವ್ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕಾರ್ಯದರ್ಶಿಗಳಾದಂಥ ಪೂರ್ಣಿಮರವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಉಪಾಧ್ಯಕ್ಷರಾದಂಥ ಶ್ರೀಯುತ ನಾಗರಾಜ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಉಮೇಶ್ ಮೂಡ್ಶೆಟ್ಟಿ ಅವರಿಗೆ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಜೊತೆ ಈ ಚುನಾವಣೆಯ ಉಸ್ತುವಾರಿ ಸಂಚಾಲಕರಾದಂಥ ಶ್ರೀಯುತ ಹರೀಶ್ ಮೂಡ್ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ರಾಜೇಶ್ ಶಾಮೀನ್ರವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಗೌರವಿಸುತ್ತಾ ನಮ್ಮ ಈ ಒಂದು ಪಕ್ಷ ಸಂಘಟನೆಯಲ್ಲಿ ದುಡಿದಂಥ ಹಿರಿಯರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ.
ಹಿರಿಯರಾದಂಥ ಶ್ರೀಯುತ KR ಪಂಡಿತ್ರವರು, ಶ್ರೀಯುತ ಬೋನಾಭಿರಾಮ ಉಡುಪರವರು, ಶ್ರೀಯುತ ಸುಚರಿತ ಶೆಟ್ಟಿಯವರು, ಶ್ರೀಯುತ ಬಾಹುಬಲಿ ಪ್ರಸಾದ್, ಶ್ರೀಯುತ ಈಶ್ವರ್ ಕಟೀಲ್, ಶ್ರೀಯುತ ರಮಾನಂದ್ ಅತ್ತಾರ್, ಶ್ರೀಯುತ MS ಕೋಟ್ಯಾನ್, ಶ್ರೀಯುತ ಜಗದೀಶ್ ಅಧಿಕಾರಿ, ಶ್ರೀಯುತ ಮೇಘನಾಥ್ ಶೆಟ್ಟಿ, ಶ್ರೀಯುತ ಸುದರ್ಶನ ಎಂ, ಶ್ರೀಯುತ ಕೃಷ್ಣರಾಜ ಹೆಗ್ಡೆ, ಹೀಗೆ ಎಲ್ಲ ಹಿರಿಯರನ್ನು ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಾ ಉಪಸ್ಥಿತರಿರುವಂಥ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ನಗರಸಭೆ ಹಾಗೂ ಪುರಸಭೆಯ ಎಲ್ಲ ಸದಸ್ಯರನ್ನು ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಾ ನಮ್ಮೆಲ್ಲರ ನೆಚ್ಚಿನ ಸಂಸದರಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಡಲಾಧ್ಯಕ್ಷರು ಶ್ರೀಯುತರಿಗೆ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಉಪಸ್ಥಿತಿರುವಂಥ ಸನ್ಮಾನ್ಯ ಸಂಸದರು ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ವರನ್ನು ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಾ ಇದೀಗ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಲ್ಲಿ ವಿನಂತಿಸಿದ್ದೇನೆ. ದೀಪವನ್ನು ಬೆಳಗಿಸಿ ಭಾರತ್ ಮಾತೆಗೆ ಪುಷ್ಪಾರ್ಚನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮೂಡುಬಿದ್ರೆ ಮಂಡಲದ ಜನಪ್ರತಿನಿಧಿಗಳ ಸಮಾವೇಶವನ್ನು ಇದೀಗ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸ್ತಾ ಇದ್ದೇವೆ. ಗೌರವಾನ್ವಿತ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸದಸ್ಯರು, ಜನಪ್ರತಿನಿಧಿಗಳ ಸಮಾವೇಶವನ್ನು ಇದೀಗ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸ್ತಾ ಇದ್ದೇವೆ. ಹಾಗೆ ದೀಪ ಬೆಳಗಿಸಿದ ನಂತರ ಭಾರತ್ ಮಾತೆಗೆ ಪುಷ್ಪಾರ್ಚನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೇವೆ. ಜನಪ್ರತಿನಿಧಿಗಳ ಸಮಾವೇಶವನ್ನು ಇದೀಗ ಉದ್ಘಾಟನೆ ಮಾಡಿದ್ದೇವೆ. ಮುಂದಕ್ಕೆ ಈ ಸಮಾವೇಶ ಹಾಗೂ ಅಭ್ಯರ್ಥಿ ಪರವಾಗಿ ಪ್ರಾಸ್ತಾವಿಕವಾಗಿ ನಮ್ಮೆದುರು ಮಾತಾಡಲಿಕ್ಕಿದ್ದಾರೆ ಗೌರವಾನ್ವಿತ ಶಾಸಕರು ಶ್ರೀಯುತ ಉಮಾನಾಥ್ ಎ ಕೋಟ್ಯಾನ್ರವರು. बोलो भारत माता की, बोलो भारत माता की, ಒಂದೇ ಒಂದೇ. ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮೂಡುಬಿದ್ರೆ ಮಂಡಲದ ಈ ಒಂದು ವಿಧಾನ ಪರಿಷತ್ತಿನ ಉಪಚುನಾವಣೆಯ ಈ ಸಂದರ್ಭದಲ್ಲಿ ನಮ್ಮ ಪಾರ್ಟಿಯ ಅಭ್ಯರ್ಥಿಯಾದಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರನ್ನು ನಿಮಗೆ ಪರಿಚಯ ಮಾಡಬೇಕು. ಹೆಚ್ಚಿನವರಿಗೆ ಅವರ ಪರಿಚಯ ಇದೆ. ಯಾಕೆಂತ ಹೇಳಿದರೆ ಮೂಡುಬಿದ್ರೆ ಆಳ್ವಾಸಲ್ಲಿ ಕೆಲವಾರು ವರ್ಷಗಳ ಕಾಲ ಅವರು ಕೆಲಸ ಮಾಡಿದ್ದಾರೆ. ಆದರೆ ಜನಪ್ರತಿನಿಧಿಗಳಿಗೆ ಅವರ ಪರಿಚಯ ಬೇಕು. ಗ್ರಾಮ ಪಂಚಾಯತಿನ ಸದಸ್ಯರಿಗೆ, ಪಟ್ಟಣ ಪಂಚಾಯತಿನ ಸದಸ್ಯರಿಗೆ, ಪುರಸಭೆಯ ಸದಸ್ಯರಿಗೆ, ನಗರ ಪಂಚಾಯತ್ ಸದಸ್ಯರಿಗೆ. ಯಾಕೆಂತ ಹೇಳಿದರೆ ನಾಡದು ಹೋಗಿ ಓಟ್ ಹಾಕೋದು ಅವರು. ಯಾರು ಕಿಶೋರು ಅಂತ ಹೇಳಿ ಎಲ್ಲರಿಗೆ ನಿಮಗೆ ನಾವು ಪ್ರವಾಸ ಮಾಡುವಾಗ ಅವರ ಫೋಟೋ ಮತ್ತು ಹೇಗೆ ಓಟು ಹಾಕಬೇಕು ಅಂತ ತೋರಿಸಿದ್ದೇವೆ. ಆದರೆ ಅವರನ್ನು ಇವತ್ತು ನೀವೆಲ್ಲರೂ ನೋಡಬೇಕು, ಅವರ ಮುಖ ಪರಿಚಯ ನಿಮಗೆ ಆಗಬೇಕೆಂಬ ದೃಷ್ಟಿಯಲ್ಲಿ ನಾವು ಪರಿಚಯಿಸಲಿಕ್ಕಾಗಿ ಎಲ್ಲ ಪಂಚಾಯತಿಗಳಿಗೆ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ನಿಮ್ಮೆಲ್ಲರನ್ನು ಒಂದು ಕಡೆಯಲ್ಲಿ ಸೇರಿಸಿಕೊಂಡು ಅವರನ್ನು ಪರಿಚಯಿಸುವಂಥ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಮಂಡಲದ ಅಧ್ಯಕ್ಷರಂಥ ಯುವ ನಾಯಕರಾದಂಥ ದಿನೇಶ್ ಪುತ್ರನ್ರವರಿಗೆ ನಮಸ್ಕರಿಸುತ್ತಾ, ನಮ್ಮ ಜಿಲ್ಲೆಯ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆದಂತಹ ನಮ್ಮ ಸತೀಶ್ ಕುಂಪಲರವರಿಗೂ ವಂದಿಸುತ್ತಾ, ಹಾಗೆಯೇ ಜಿಲ್ಲೆಯ ಸಂಸದರು, ನಮ್ಮೆಲ್ಲರ ಆತ್ಮೀಯರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೂ ವಂದಿಸುತ್ತಾ, ವೇದಿಕೆಯಲ್ಲಿರುವಂತಹ ಜಿಲ್ಲೆಯ ಉಪಾಧ್ಯಕ್ಷರುಗಳಾದಂಥ ಸುನೀಲ್ ಆಳ್ವಾರವರು, ಶಾಂತಿ ಪ್ರಸಾದ್ ಹೆಗ್ಡೆಯವರು, ಹಾಗೆಯೇ ನಮ್ಮ ಉಸ್ತುವಾರಿಗಳು, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಯತೀಶ್ ಅರ್ವರ್ ಅವರು, ಹಾಗೆಯೇ ರಾಕೇಶ್ ರೈ ಅವರು, ಹಾಗೆಯೇ ನಮ್ಮ
ಪುರಸಭೆ ಅಧ್ಯಕ್ಷರಾದಂಥ ಸಹೋದರಿ ಜಯಶೇಖರವರು, ಉಪಾಧ್ಯಕ್ಷರಾದಂತಹ ನಾಗರಾಜ್ ಪೂಜಾರಿಯವರು, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹರಿಪ್ರಸಾದ್ ರವರು, ರಂಜಿತ್ ರವರು, ಹಾಗೆಯೇ ಈ ಚುನಾವಣೆಯ ಸಹ ಪ್ರಭಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಹರೀಶ್ ಮೂಡ್ಶೆಡ್ಡಿಯವರು, ಹಾಗೆಯೇ ಇಲ್ಲಿ ಸೇರಿರ್ತಕ್ಕಂಥ ಹಿರಿಯರಾದಂತಹ ಕೃಷ್ಣರಾಜ ಹೆಗ್ಡೆಯವರು, ಭವನಾಭಿರಾಮ ಉಡುಪರವರು, ಒಲೇರಿಯನ್ ಕುಚುಂಜರವರು, ರಮಾನಾಥ್ ಅತ್ತಾರ್ರವರು, ಹಾಗೆಯೇ ಇದ್ದಂಥ ಎಲ್ಲ ಹಿರಿಯರಿಗೂ ನಾನು ನಮಸ್ಕರಿಸುತ್ತಾ, ಇವತ್ತು ಬಂದಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಅವರಿಗೂ ವಂದಿಸುತ್ತಾ, ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರುವಂತೆ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿ ಸತತವಾಗಿ 4 ಬಾರಿ ವಿಧಾನ ಪರಿಷತ್ತಿನಲ್ಲಿ ಜನಪ್ರತಿನಿಧಿಗಳ ಧ್ವನಿಯಾಗಿ ಕೆಲಸ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅಂದು ಸಹ ಪ್ರಥಮ ಬಾರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಉಪಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಪ್ರಪ್ರಥಮ ಬಾರಿಗೆ ಉಪಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಅವರು ಗೆದ್ದರು. ಆ ಬಳಿಕ ಸತತವಾಗಿ 3 ಬಾರಿ ಸ್ಪರ್ಧೆ ಮಾಡಿ ಈಗಾಗಲೇ ಅವರು ಲೋಕಸಭೆಗೆ ಉಡುಪಿ ಕ್ಷೇತ್ರದಿಂದ ಚುನಾಯಿತರಾದ ಪ್ರಯುಕ್ತ ತೆರವಾದ ಸ್ಥಾನಕ್ಕೆ ನಮಗೆಲ್ಲರಿಗೂ ಪರಿಚಯ ಇದ್ದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಬಜರಂಗ ದಳದ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು, ಹಿಂದುತ್ವದ ಕೆಲಸ ಮಾಡಿಕೊಂಡು, ಒಂದು ಸಂಘದ ಮನೆಯಿಂದ ಹೊರಬಂದಂಥ ಒಬ್ಬ ಯುವಕ ಇವತ್ತು ಜಿಲ್ಲಾ ಯುವ ಮೋರ್ಚಾದ 2 ಬಾರಿಗೆ ಅಧ್ಯಕ್ಷರಾಗಿ ಬೇರೆ ಬೇರೆ ಭಾಜಪದ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿ ಯುವಕರ ಕಣ್ಮನಿಯಾಗಿ ಯಾವತ್ತೂ ಸಿಗಬೇಕಾದ ಅವಕಾಶ ಕಡೆಗಾದರೂ ಇವತ್ತು ಅವಕಾಶ ಅವರಿಗೆ ಸಿಕ್ಕಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಇರುವಂತಹ ಕಿಶೋರ್ ಕುಮಾರ್ ಪುತ್ತೂರವರು ಇವತ್ತು ನಮ್ಮ ಉಪಚುನಾವಣೆಯ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ತಿನ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿ ನಿಮ್ಮಲ್ಲಿ ಮತಯಾಚನೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಹೇಳಿದರು, ನನಗೆ ಜಾಸ್ತಿ ಮಾತಾಡಲಿಕ್ಕೆ ಬರುವುದಿಲ್ಲ, ನೀವೇ ಮಾತಾಡಬೇಕು, ನಾನು ಖಾಲಿ ಮತಯಾಚನೆಯನ್ನು ಮಾತ್ರ ಮಾಡ್ತೇನೆ ಅಂತ ಹೇಳಿ. ಯಾಕೆಂತೇಳಿದರೆ ಅವರು ಮಾತಾಡ್ತಾರೆ, ಎಲ್ಲರ ಹತ್ರ ಪ್ರೀತಿಯಿಂದ ಸೌಹಾರ್ದತೆಯಿಂದ ಕೈಕೊಟ್ಟು ನಗುಮುಖದ ಒಬ್ಬ ಯುವಕ. ನಮ್ಮ ಜೊತೆ ಹಲವಾರು ವರ್ಷಗಳಿಂದ ನಿಕಟವಾಗಿ ಸಂಪರ್ಕವನ್ನು ಇಟ್ಟುಕೊಂಡಂಥ ಒಬ್ಬ ಯುವಕ. ಶಿಕ್ಷಣ ಮುಗಿದ ಬಳಿಕ ಆಳ್ವಾಸಲ್ಲಿ ಒಂದು 2-3 ವರ್ಷಗಳ ಕಾಲ ಉದ್ಯೋಗವನ್ನು ಮಾಡಿಕೊಂಡು ಆ ಬಳಿಕ ಬೇರೆ ಬೇರೆ ಉದ್ಯಮಗಳನ್ನು ನಡೆಸಿಕೊಂಡು ರಾಜಕೀಯದಲ್ಲಿ ಬಂದ ಮೇಲೆ ಬಹುಶಃ ಪಡೆದುಕೊಂಡದ್ದು ಕಮ್ಮಿ, ಕಳೆದುಕೊಂಡದ್ದು ಜಾಸ್ತಿ ಅಂತ ನನ್ನ ಭಾವನೆ. ರಾಜ್ಯಕ್ಕೆ ಅಂತ ಹೇಳಿದ ಕೂಡಲೇ ಅಷ್ಟು ಸುಲಭದ ಒಂದು ವ್ಯವಸ್ಥೆ ಅಲ್ಲ. ಬಹಳ ಕಷ್ಟಕರವಾದ ಕ್ಲಿಷ್ಟಕರವಾದಂಥ ಸಂಗತಿ. ಹೊರಗಿನಿಂದ ನೋಡುವಾಗ ನಮಗೆ ಬಹಳ ಚಂದ ಕಾಣ್ತದೆ, ಅದರ ಒಳಗೆ ಹೋದ ಮೇಲೆ ರಾಜಕೀಯದಲ್ಲಿ ಹಲವಾರು ಬಾರಿ ನಾವು ಕಳೆದುಕೊಳ್ಳುವುದು ಜಾಸ್ತಿ. ಅಂತ ಕಳ್ಕೊಂಡವರಲ್ಲಿ ಬಹುಶಃ ಕಿಶೋರ್ ಕುಮಾರ್ ಪುತ್ತೂರವರು ಒಬ್ಬರು ಅಂತ ನನಗೆ ಅವರು ಹೇಳಲಿಲ್ಲ ಇವತ್ತು, ಆದರೆ ನನಗೆ ಗೊತ್ತಿದೆ. ಅಂಥ ಒಬ್ಬ ಯುವಕನಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರೆದು, ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ, ರಾಜ್ಯದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಬೇರೆ ಬೇರೆ ಕುರುಬರು, ಹೀಗೆ ಜಾತಿಯ ರಾಜಕಾರಣ ಪೈಪೋಟಿಗಳನ್ನು ನಾವು ಕಾಣ್ತೇವೆ. ಬಹುಶಃ ಇಲ್ಲಿ ಒಂದು ಸಣ್ಣ ಸಮುದಾಯದ ಒಬ್ಬ ವ್ಯಕ್ತಿಗೆ, ಒಬ್ಬ ಹುಡುಗನಿಗೆ ಇವತ್ತು ಅವಕಾಶವನ್ನು ನಮ್ಮ ಪಾರ್ಟಿ ಕೊಟ್ಟಿದೆ, ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟಿದೆ. ಕಿಶೋರ್ ಕುಮಾರ್ ಅವರು ಪುತ್ತೂರು ಅಂತ ಎದುರುಗಡೆ ಹಾಕಿದ್ರು, ಹುಟ್ಟಿದ ಊರು ಪುತ್ತೂರು, ಅದನ್ನು ಮರೀಲಿಕ್ಕಿಲ್ಲ. ಆದರೆ ಅವರು ಮಂಗಳೂರಲ್ಲೇ ಇದ್ದಾರೆ ನಮ್ಮ ಜೊತೆ. ಇನ್ನು ಅವರಿಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ 2 ಜಿಲ್ಲೆಗಳು ಅವರ ಕ್ಷೇತ್ರ ವ್ಯಾಪ್ತಿ. 2 ಜಿಲ್ಲೆಗಳಲ್ಲಿ ಉಡುಪಿಯಲ್ಲಿ 5 ವಿಧಾನಸಭಾ ಕ್ಷೇತ್ರ, ನಮ್ಮಲ್ಲಿ 8 ವಿಧಾನಸಭಾ ಕ್ಷೇತ್ರ. 13 ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತಿನ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಪುರಸಭೆಯ ಸದಸ್ಯರು, ನಗರ ಪಂಚಾಯತಿನ, ಪಟ್ಟಣ ಪಂಚಾಯತಿನ ಸದಸ್ಯರು ಮತ್ತು ನಾವು MLAಗಳು, MP ಗಳವರೆಗೆ ವೋಟರ್ಸ್. MLA MP ಗಳಿಗಿಂತಲೂ ಅವರು ಜಾಸ್ತಿಯಾಗಿ ಮಾತಾಡಬೇಕು ಯಾರ ಪರವಾಗಿ ಅಂತ ಕೇಳಿದರೆ ಗ್ರಾಮ ಪಂಚಾಯತಿನ ಸದಸ್ಯರ ಪರವಾಗಿ, ಪಟ್ಟಣ ಪಂಚಾಯತಿನ ಪುರಸಭೆಯ ಸದಸ್ಯರ ಪರವಾಗಿ. ಇವತ್ತು ಯಡಿಯೂರಪ್ಪನವರ ಸರ್ಕಾರ ಕರ್ನಾಟಕದಲ್ಲಿ ಬಂದಾಗ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಗೌರವಧನ ಎಷ್ಟು ಇತ್ತು ಅಂತ ಕೇಳಿದರೆ 200 ರೂಪಾಯಿ. ಆ ಗೌರವಧನವನ್ನು ಹೋರಾಟ ಮಾಡಿ ಜನಪ್ರತಿನಿಧಿಗಳ, ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತಿ ಯಡಿಯೂರಪ್ಪನವರಿಗೆ
ಗಮನ ಸೆಳೆದು 800 ಮಾಡಿದ್ರು. ಆ ಬಳಿಕ 1,000 ಆಯಿತು. 2,000 ರೂಪಾಯಿಯನ್ನು ಗ್ರಾಮ ಪಂಚಾಯತಿನ ಸದಸ್ಯರಿಗೆ ಗೌರವಧನ ಕೊಡುವಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಸರ್ಕಾರ ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿದಂಥ ಪ್ರಯತ್ನ. ಬಹುಶಃ ನನಗೆ ಮೊನ್ನೆ ಗೊತ್ತಿದೆ, ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಗೆ ಬಹುಶಃ 6,000, ಉಪಾಧ್ಯಕ್ಷರಿಗೆ 4,000 ಗೌರವಧನವನ್ನು ಕೊಡಿಸುವಲ್ಲಿ ನಮ್ಮ ಸರ್ಕಾರ ಮತ್ತು ನಮ್ಮ ಅಭ್ಯರ್ಥಿ ಯಶಸ್ವಿಯಾಗಿದ್ದಾರೆ. ಬಹುಶಃ ಪಟ್ಟಣ ಪಂಚಾಯತಿನ ಮತ್ತು ನಗರ ಪಂಚಾಯತಿನ ಸದಸ್ಯರಿಗೆ, ಪುರಸಭೆ ಸದಸ್ಯರಿಗೆ ನಿಮ್ಮಿಂದ ಬಹಳ ಕಡಿಮೆ ಇದೆ. ಬಹುದೇ ಯಾಕೆ ಅಂತ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಹೋದಾಗ ನನಗೆ ಗೊತ್ತಾಯಿತು, ನಗರ ಪಂಚಾಯತಿನವರಿಗೆ ದೂರದಿಂದ ಬರಲಿಕ್ಕೆ ಇರುವುದಿಲ್ಲ, ಪುರಸಭೆಯವರಿಗೆ ದೂರದಿಂದ ಬರಲಿಕ್ಕೆ ಇರುವುದಿಲ್ಲ, ಸ್ವಲ್ಪ ಹತ್ತಿರ ಅದು ನಗರ ಆಗಿರುವುದರಿಂದ ಅವರಿಗೆ ಬಹುಶಃ ಸದಸ್ಯರಿಗೆ 800 ರೂಪಾಯಿ ಗೌರವಧನ, ಅಧ್ಯಕ್ಷರಿಗೆ 400 ರೂಪಾಯಿ, 4,000 ರೂಪಾಯಿ ಗೌರವಧನ, ಉಪಾಧ್ಯಕ್ಷರಿಗೆ 3 ಅಲ್ಲಲ್ಲ, ಪಟ್ಟಣ ಪಂಚಾಯತ್ ಪುರಸಭೆಗೆ ಎಷ್ಟು? ಹೌದು, ಅಧ್ಯಕ್ಷರಿಗೆ 4,800, ಪುರಸಭೆಯ ಉಪಾಧ್ಯಕ್ಷರಿಗೆ 3,200. ಗ್ರಾಮ ಪಂಚಾಯತಿನ ವರದಿಯಿಂದ ಮೇಲಿದ್ದೀರಿ ನೀವು. ಹೀಗಾಗಿ ನಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕೆ ಇವರನ್ನು ನಾವು ಆಯ್ಕೆ ಮಾಡಿ ಕಳಿಸುವಂಥದ್ದು ಕಿಶೋರ್ ಕುಮಾರ್ ಪುತ್ತೂರವನ್ನ. ಖಾಲಿ ಗೌರವಧನ ಮಾತ್ರ ಅಲ್ಲ, ಗ್ರಾಮ ಪಂಚಾಯತಿನ ಗ್ರಾಮೀಣ ಭಾಗಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ, ಪುರಸಭೆಗಳಿಗೆ, ನಗರ ಪಂಚಾಯತಿಗಳಿಗೆ ಬೇಕಾದಂಥ ಅವಶ್ಯಕತೆಗಳ ಬಗ್ಗೆ, ಏನು ಸಮಸ್ಯೆಗಳಿದೆ ಇದರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ನಾವು ವಿಧಾನ ಪರಿಷತ್ಗೆ ಕಿಶೋರ್ ಕುಮಾರ್ ಅವರನ್ನು ಕಳಿಸ್ತಾ ಇದ್ದೇವೆ. ಒಬ್ಬ MBA ವಿದ್ಯಾರ್ಹತೆಯನ್ನು ಪಡೆದಂಥ ಒಬ್ಬ ವ್ಯಕ್ತಿ ಇವತ್ತಲ್ಲಿ ಧೈರ್ಯದಿಂದ ಮತ್ತು ಅಷ್ಟೇ ಹೆಮ್ಮೆಯಿಂದ ಹೋರಾಟ ಮಾಡಿ ಏನೇನು ಸೌಲಭ್ಯಗಳು ಬೇಕದನ್ನು ತರಲು ಶಕ್ತಿಯುತವಾಗಿರುವಂಥ ಒಬ್ಬ ವ್ಯಕ್ತಿ ಕಿಶೋರ್ ಕುಮಾರ್ ಪುತ್ತೂರವರು. ಆದ್ದರಿಂದ ಅವರನ್ನು ಇವತ್ತು ನಾವೆಲ್ಲರೂ ಬೆಂಬಲಿಸಬೇಕಾದಂಥ ನಮ್ಮ ಅಗತ್ಯ ಇದೆ. ಬಹುಶಃ 276 ಜನ ನಮ್ಮಲ್ಲಿ ಗ್ರಾಮ ಪಂಚಾಯತ್ ಇರ್ಬೋದು, ನಗರ ಪಂಚಾಯತ್ ಇರ್ಬೋದು, ಪುರಸಭೆಗಳಿರ್ಬೋದು ಸದಸ್ಯರು ನಾವು ವೋಟರ್ಸ್ ಇದ್ದೇವೆ. 276 ಜನ. ಕೆಲವರು ಗ್ರಾಮ ಪಂಚಾಯತ್ ಸದಸ್ಯರು ನಿಧನರಾದ್ದರಿಂದ ಕೆಲವು ತೆರವಾದ ಸ್ಥಾನಗಳಿವೆ. ಇವತ್ತು 276ರಲ್ಲಿ 276 ಅಂತ ಕೇಳಿದರೆ ಅಲ್ಲ, 276ರಲ್ಲಿ ಇನ್ನೂ ಹೆಚ್ಚು ಓಟು ನಮಗೆ ಬೀಳಬೇಕು. ಯಾಕೆ ಅಂತ ಕೇಳಿದರೆ, ಇವತ್ತು ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕಳೆದ ಅವಧಿಯಲ್ಲಿ ನಾವು ಶಾಸಕರಾಗಿದ್ದಾಗ ಮಾಡಿದಂಥ ಅಭಿವೃದ್ಧಿಗಳ ಬಗ್ಗೆ, ನಾವು ತಂದ ಅನುದಾನಗಳ ಬಗ್ಗೆ ನಿಮಗೆ ಗೊತ್ತಿದೆ. ಈ ಸಲ ಕಾಂಗ್ರೆಸ್ ಸರ್ಕಾರ ಇರುವಾಗ 1.5 ವರ್ಷದಲ್ಲಿ 1 ನಯಾ ಪೈಸೆಯನ್ನು ನಮಗೆ ಕೊಡಲಿಲ್ಲ. ಅದು ಸಹ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೆ ಕೊಡುವುದೇ ಇಲ್ಲ ಎಂಬ ಒಂದು ಸ್ಪಷ್ಟ ನಿರ್ಧಾರವನ್ನು ಈಗಿನ ಸರ್ಕಾರ ಹೊಂದಿದೆ. ಯಾಕೆ ಅಂತ ಕೇಳಿದರೆ, 2 ಜಿಲ್ಲೆಗಳಲ್ಲಿ BJPಯ ಕೋಟೆ, ಸಂಘಟನೆಯ ಕೋಟೆ, RSSನ ಒಂದು ಬಲ ಇರುವಂಥ 2 ಜಿಲ್ಲೆಗಳು ಕೊಡಬೇಡಿ ಅಂತ ಹೇಳುವಂಥ ಸೂಚನೆಯನ್ನು ಈ ಸರ್ಕಾರ ಇಲಾಖೆಯ ಮಂತ್ರಿಗಳಿಗೆ ಕೊಟ್ಟಿದೆ. ಈ 1.5 ವರ್ಷದಲ್ಲಿ ನಿಮ್ಮ ಬಳಿಗೆ ನಾನು ಬರಲೇ ಇಲ್ಲ ಉದ್ಘಾಟನೆಗೆ, ಭೂಮಿ ಪೂಜೆಗೆ. ಯಾಕೆ ಅಂತ ಹೇಳಿದ್ರೆ ಕೊಟ್ಟು 1 ನಯಾ ಪೈಸೆ ನಮಗೆ ಅನುದಾನ ಬರಲಿಲ್ಲ. ಶಾಸಕರ ಪ್ರದೇಶಾಭಿವೃದ್ಧಿಯೂ ಸರಿಯಾಗಿ ನಮಗೆ ಬರ್ತಾ ಇಲ್ಲ. ಇವತ್ತು ಕಳೆದ ಅವಧಿಯಲ್ಲಿ ನನ್ನ ವಿಧಾನಸಭಾ ಚುನಾವಣೆಗಿಂತಲೂ ಒಂದು 6 ತಿಂಗಳ ಮೊದಲು ನಾನು ನಗರೋತ್ಥಾನದಲ್ಲಿ ಮನೆ ರಿಪೇರಿಗೆ ಅಂತ ಹೇಳಿಕೊಂಡು ಬೇರೆ ಬೇರೆ ರೀತಿಯ ಏನು ಸರ್ಕಾರದ ಅನುಮೋದನೆ ಬಂದು ನಿಮಗೆ ಬ್ಯಾಂಕಿಗೆ, ನಮ್ಮ ಖಜಾನೆಗೆ ಬಂದಂಥ ಒಂದು ಪತ್ರವನ್ನು ನಿಮಗೆ ನಾವು ಕೊಟ್ಟೆವು. ನೀವು ಮನೆ ರಿಪೇರಿ ಮಾಡಿಸಿ, ಮನೆಯನ್ನು ಸರಿಯಾಗಿ ವ್ಯವಸ್ಥಿತವಾಗಿ ರಿಪೇರಿ ಮಾಡಿ ಅಂತ ಹೇಳಿಕೊಂಡು 1 ಲಕ್ಷ, 1,20,000, 75,000, 80,000 ಇಡೀ ಕ್ಷೇತ್ರದಲ್ಲಿ ನಾವು ಆದೇಶ ಪತ್ರವನ್ನು ಹಂಚಿದ್ದೇವೆ. ಬಂದಂಥ ಖಜಾನೆ ಎಷ್ಟೋ ಕೋಟಿ ಹಣಗಳನ್ನು ಈ ಸರ್ಕಾರ ಬಂದ ಕೂಡಲೇ ವಾಪಸ್ ಪಡೆಯಿತು. ನಮಗೆ ನಮ್ಮ ಸರ್ಕಾರ ಕೊಟ್ಟಂಥ ಹಲವಾರು ದೇವಸ್ಥಾನಗಳಿಗೆ ಕೊಟ್ಟ 5 ಕೋಟಿ ಯೋಜನೆ ಅನುದಾನವನ್ನು ವಾಪಸ್ ಪಡೆಯಿತು ಈ ಸರ್ಕಾರ. ಆದ್ದರಿಂದ ಇವತ್ತು ನಮಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ಸುಳ್ಳು ಹೇಳಿದ್ದೀರಿ, ನಮಗೆ ಓಟಿಗಾಗಿ ನೀವು ಸುಮ್ಮನೆ ಆದೇಶ ಪತ್ರವನ್ನು ತೋರಿಸಿದ್ದೀರಿ, ನೀವು ಅದರ ಮೇಲೆ ಕೇಸ್ ಮಾಡ್ಬೋದು. ನಾನು ಹೇಳ್ತಾ ಇದ್ದೇನೆ, ನೀವು ಕೇಸ್ಗೆ ಹೋಗಿ, ಕೋರ್ಟ್ಗೆ ಹೋಗ್ಬೋದು. ನೀವು, ನಾನು ಸುಳ್ಳಾಗಿ ಕೊಟ್ಟದಲ್ಲ, ನಾವು ಸರ್ಕಾರದ ಆದೇಶ ಪತ್ರವನ್ನು, ಅಧಿಕೃತ ಆದೇಶ ಪತ್ರವನ್ನು ನಿಮಗೆ ಕೊಟ್ಟಿದ್ದೇವೆ. ಆದರೆ ಈ ಸರ್ಕಾರದನ್ನು ವಾಪಸ್ ತಗೊಂಡಿತ್ತು. ಇವತ್ತು ನಾನು ಶಾಸಕನಿದ್ದಾಗ 46 ಕೋಟಿ ರೂಪಾಯಿಯನ್ನು ಎಲ್ಲ ನಮ್ಮ ಬೂತಿನ ಅಧ್ಯಕ್ಷರಿಗೆ 20 ಲಕ್ಷ ಕೊಟ್ಟಿದ್ದೇನೆ. ಕೆಲವಾರು ಕಡೆ ಸ್ವಲ್ಪ ಅದು ಏನೋ ಅದಕ್ಕೆ ಅದರ ಅಗ್ರಿಮೆಂಟ್ ಆಗಿ ಅನುಮೋದನೆ ಸಿಕ್ಕುವಾಗ ತಡ ಆಯಿತು ಅಂತ ಹೇಳಿಕೊಂಡು ಮಾಡುವಾಗ ಸ್ವಲ್ಪ ತಡ ಆಯಿತು. ಎಲೆಕ್ಷನ್ ಡಿಕ್ಲೇರ್ ಆಯಿತು, ಎಲೆಕ್ಷನ್ ಬಂತು, ಕೋಡ್ ಆಫ್ ಕಂಡಕ್ಟ್ ಬಂತು ಅಂತ ಹೇಳಿಕೊಂಡು ಸ್ವಲ್ಪ ತಡ ಆಯಿತು. ಇವತ್ತು ಎಷ್ಟೋ ಕಡೆ ಜಲ್ಲಿ ಹಾಕಿದ್ದಿದ್ದೆ, ಎಷ್ಟೋ ಕಡೆ ಅನುಮೋದನೆ ಆಗಿದ್ದು, ಕೆಲಸ ಎಲ್ಲ ಆಗಿದೆ. 50 ಕೋಟಿಯಲ್ಲಿ 46 ಕೋಟಿ ನಾನು ಬೂತ್ಗಳಿಗೆ ಕೊಟ್ಟಿದ್ದೇನೆ. ಹೆಚ್ಚಿನ ಒಂದು 80 ಭಾಗ ಆಗಿದೆ, ಕೆಲವೊಂದು 20% ಇವತ್ತು ಕೆಲಸ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರ ಅದನ್ನು ಕೊಡ್ತಾ ಇಲ್ಲ, ಅದನ್ನು ನಿಲ್ಲಿಸಿದೆ ಅನುದಾನವನ್ನು.
ಎಷ್ಟೋ ಜನ ಹೇಳ್ತಾರೆ ಜಲ್ಲಿ ಹಾಕಿ ಹೋಗಿದ್ದಾರೆ, ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಅಗೆದು ಹೋಗಿದ್ದಾರೆ. ಏನು ಮಾಡೋದು? ಈ ಅನುದಾನವನ್ನು ನಿಲ್ಲಿಸಿದೆ. ಅನುದಾನ ನಿಲ್ಲಿಸದೆ ಒಂದು ಭಾಗ ಕೆಲಸ ಮಾಡಿದಂಥ ಅನುದಾನವನ್ನು ಪಾಪ ಅವರಿಗೆ ಬಿಡುಗಡೆ ಮಾಡಲಿಲ್ಲ, ಬಿಲ್ಲನ್ನು. ಎಷ್ಟೋ ಜನ ಇವತ್ತು ಕಷ್ಟಪಡ್ತಾ ಇದ್ದಾರೆ. ಇಂಥ ಒಂದು ಸರ್ಕಾರದ ವಿರುದ್ಧ ಇವತ್ತು ವಿಧಾನಸಭೆಯಲ್ಲಿ ನಾವು ಧ್ವನಿ ಎತ್ತಿದಾಗೆ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತಬೇಕು. ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳಿರ್ಬೋದು, ಗ್ರಾಮೀಣ ಭಾಗದ ಅನೇಕ ರೇಷನ್ ಕಾರ್ಡಿನ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳು, ಗ್ರಾಮ ಪಂಚಾಯತಿಗೆ ಬರುವಂಥ ಸಮಸ್ಯೆಗಳು, ಇವತ್ತು 911 ಇರ್ಬೋದು, ಬೇರೆ ಬೇರೆ. ಇವತ್ತು 911 ಮೊನ್ನೆ ಆದೇಶ ಆಗಿದೆ. ನಾವು ಎರಡು ಜಿಲ್ಲೆಯ ನಾವು ಶಾಸಕರು ಮತ್ತು ಮಂತ್ರಿಗಳು ಸೇರಿಕೊಂಡೊಂದು ಸಭೆಯನ್ನು ಮಾಡಿ ಅದು ಮೊನ್ನೆ ತಾನೇ ಆದೇಶ ಆಗಿದೆ. ಇನ್ನು ಬಹಳ ಸರಳೀಕರಣ ಆಗಿದೆ ಅದು. ಹಾಗಾಗಿ ಹಲವಾರು ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಕಿಶೋರ್ ಕುಮಾರ್ ಪುತ್ತೂರವರು ನಮ್ಮ ಅಭ್ಯರ್ಥಿಯಾಗಿ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ. 100ಕ್ಕೆ 100 ಅವರು ಗೆಲ್ತಾರೆ. ಆದರೆ 100ಕ್ಕೆ 100 ಗೆಲ್ತಾರೆ ಅಂತ ಹೇಳಿದ್ರೆ ನಾವು ಓಟ್ ಹಾಕಿ ಅವರನ್ನು ಗೆಲ್ಲಿಸಿ ಕಳಿಸಬೇಕು. ನಾವು ಗೆಲ್ಲಿಸಿ ಕಳಿಸಬೇಕು. ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ತೋರಿಸಿದ್ದೇವೆ. ನಾಮಪತ್ರದಲ್ಲಿ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಸುರುವಿಗಿದೆ, ನಂಬರ್ 1ನಲ್ಲಿದೆ, ಕಿಶೋರ್ ಕುಮಾರ್ ಪುತ್ತೂರು ಅಂತ ಹೇಳಿಕೊಂಡು. ಆ ಹೆಸರಿನ ಮುಂದುಗಡೆ ಒಂದು ಕಾಲಮಲ್ಲಿ 1 ಅಂತ ಖಾಲಿ ಒಂದು ಗೀಟನ್ನು ಹಾಕಿ ಅವರಿಗೆ ಚುನಾವಣೆಯಲ್ಲಿ ಮತವನ್ನು ನಾವು ಕೊಡಬೇಕು. ನೀವು ಅದನ್ನು ಚಂದ ಮಾಡಲಿಕ್ಕೆ ಹೋದರೆ ಕೆಳಗೆ ಒಂದು ಗೀಟು ಕೊಟ್ಟು ನನ್ನ ಹಸ್ತಾಕ್ಷರ ಭಾಳ ಚಂದ ಇದೆ, ನಾನು ಯಾವಾಗಲೂ 1 ಬರೆಯುವುದು ಹೀಗೆ ಅಂತೇಳಿ ನೀವು ಬರೀಲಿಕ್ಕೆ ಹೋದರೆ ಅದು ಹಸಿಂದು ಆಗ್ತದೆ. ಕೇವಲ ಒಂದು ಗೀಟು, ಒಂದು ಲೈನ್ ಸಣ್ಣದು, ಅದು ಸಣ್ಣದಾಯ್ತು, ಇನ್ನೊಮ್ಮೆ ದೊಡ್ಡದು ಮಾಡುವಂಥ ಚಿತ್ತು ಮಾಡಲಿಕ್ಕೆ ಹೋಗಬೇಡಿ. ಅದರ ಒಳಗೆ, ಆ ಕಾಲಮಿನ ಒಳಗೆ ಒಂದು ಗೀಟು ಹಾಕಿ ನೀವು ನಮ್ಮ ಮತವನ್ನು ಹಾಕಬೇಕು. ಹಾಗಾಗಿ ಇವತ್ತು ನನಗೆ ನೀವು ಹೇಗೆ ಆಶೀರ್ವಾದ ಮಾಡಿದ್ದೀರಿ, ನಮ್ಮ ಸಂಸದರಿಗೆ ಚುನಾವಣೆಗೆ ಲೋಕಸಭೆಗೆ ಹೇಗೆ ಆಶೀರ್ವಾದ ಮಾಡಿದ್ದೀರಿ, ಅದೇ ರೀತಿಯಲ್ಲಿ ಇವತ್ತು ಕಾರ್ಯಕರ್ತರು ನಾವೆಲ್ಲ ಸೇರಿಕೊಂಡು ಕಿಶೋರ್ ಕುಮಾರ್ ಪುತ್ತೂರವರಿಗೆ ಮತದಾನದ ಮೂಲಕ ನಾವು ಆಶೀರ್ವಾದವನ್ನು ಮಾಡಿ ಬಹುಶಃ 276 ಮಾತ್ರ ಅಲ್ಲ, ಅದಕ್ಕೆ ಇನ್ನೊಂದು 25-30 ಮತಗಳನ್ನು ಬೇರೆಯವರ ಕಡೆಯಿಂದ ತಾವು ಸೆಳೆದು, ಯಾಕೆಂತ ಹೇಳಿದರೆ ನಮಗೆ ಗ್ರಾಮ ಪಂಚಾಯತಲ್ಲಿ ಪಾರ್ಟಿ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿದ್ದಲ್ಲ. ಹಲವಾರು ಜನ ನಮಗೆ ನಮ್ಮ ಮಿತ್ರರಿದ್ದಾರೆ, ಆತ್ಮೀಯರಿದ್ದಾರೆ, ಅವರಿಗೆಲ್ಲ ಹೇಳಿ ಆ ಮತವನ್ನು ಸ್ವಲ್ಪ ಒಂದು 25-30 ಮತವನ್ನು ನಮ್ಮ ಕ್ಷೇತ್ರದಲ್ಲಿ ಅವರಿಂದ ಸೆಳೆಯಿಸಿ ಅದು ನಮ್ಮ ಅಭ್ಯರ್ಥಿಗೆ ಬೀಳುವಾಗೆ ಮಾಡಿ ಒಂದು 300ಕ್ಕಿಂತಲೂ ಹೆಚ್ಚು ಮತಗಳು ಬೀಳುವ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನವನ್ನು ಪಡಬೇಕು ಅಂತ ಹೇಳಿಕೊಂಡು ನಾನು ಉದ್ದ ಮಾತಾಡಲಿಕ್ಕೆ ಹೋಗಲ್ಲ. ಕಿಶೋರಣ್ಣ, ನಾವು ನಿಮ್ಮನ್ನು ನಮ್ಮ ಕ್ಷೇತ್ರದ ಜನತೆಯ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಇಟ್ಟನ್ನು ಹೇಳ್ತಾ ಇದ್ದೇನೆ. ನಿಮಗೆ ನಮ್ಮ 100ಕ್ಕೆ 100 ಮತವನ್ನು ನಾವು ಕೊಟ್ಟು ನಿಮ್ಮನ್ನು ವಿಧಾನ ಪರಿಷತ್ತಿಗೆ ಕಳಿಸಿಕೊಡುವಲ್ಲಿ ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದ ಜನತೆ ನಿಮ್ಮೊಂದಿಗೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದೆಯೂ ನಿಮ್ಮ ಸಹಕಾರ ಅವರು ಗೆದ್ದು ಬಂದ ಮೇಲೆ ನಮ್ಮೆಲ್ಲರಿಗೆ, ನಮ್ಮ ಗ್ರಾಮ ಪಂಚಾಯತಿಗಳಿಗೆ ನೀವು ಹೇಳ್ತಾ ಇದ್ದೀರಿ ಕೋಟ ಶ್ರೀನಿವಾಸ ಪೂಜಾರಿ ನಮ್ಮ ಹತ್ರ ಬರಲಿಲ್ಲ, ಬಂದಿದ್ದಾರೆ ಅವರು. 2 ಜಿಲ್ಲೆಗೆ ನಮ್ಮಾಗೆ ಪ್ರವಾಸ ಮಾಡಲಿಕ್ಕೆ ಅವರಿಗೆ ಆಗಲ್ಲ. ಆದರೆ ಕಿಶೋರ್ ಕುಮಾರ್ ಒಬ್ಬ ಯುವಕ ಇದ್ದಾರೆ, ನೀವೆಲ್ಲಿ ಕರೆಯಿರಿ, ಅವರು ಬರಲಿಲ್ಲ ಅಂತ ಹೇಳಬಾರ್ದು, ನೀವು ಕರೀಬೇಕು. ಕರೆದಾಗ ಪಂಚಾಯತಲ್ಲಿ ಒಲೇರಿಯನ್ ಮೊನ್ನೆ ಕೂತಿಂಜ ಹೇಳಿದರು, ಅವರು ಬರಲಿಲ್ಲ, ಇವರು ಬರಲಿಲ್ಲ, ನೀವು ಕರೀಬೇಕು. ಒಂದು ಗ್ರಾಮ ಪಂಚಾಯತಿನ ಗ್ರಾಮ ಸಭೆಗೆ ಅಥವಾ ನಿಮ್ಮ ಪಂಚಾಯತಿನ ಸಾಮಾನ್ಯ ಸಭೆಗೆ ಕರೆಯಿರಿ. ಕರೆದಾಗ ಖಂಡಿತವಾಗಿ ಅವರು ಬರ್ತಾರೆ. ಒಬ್ಬ ಯುವಕ ಇದ್ದಾರೆ, ಖಂಡಿತವಾಗಿ ಅವರು ಬರ್ತಾರೆ ಎಂಬ ವಿಶ್ವಾಸದೊಂದಿಗೆ ಅವರನ್ನು ನಾವು ಆಶೀರ್ವದಿಸಿ ನಾಡದು ವಿಧಾನ ಪರಿಷತ್ತಿಗೆ 21ನೇ ತಾರೀಕಿನ ದಿವಸ ಸೋಮವಾರ ಮತವನ್ನು ಹಾಕಿ ವಿಧಾನ ಪರಿಷತ್ತಿಗೆ ಕಳಿಸಿಕೊಡುವ ಮೂಲಕ ನಾವು ಕೃತಜ್ಞರಾಗೋಣ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಶಾಸಕರಿಗೆ ವಂದಿಸುತ್ತಾ ಇದೀಗ ಆಗಮಿಸಿರುವಂಥ ಮುಲ್ಕಿ ನಗರ ಪಂಚಾಯತ್ನ ಅಧ್ಯಕ್ಷರು ಶ್ರೀಯುತ ಸತೀಶ್ ಸಂಚನ ಹಾಗೂ ಉಪಾಧ್ಯಕ್ಷರು ಶ್ರೀಮತಿ ಲಕ್ಷ್ಮಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಸಂಪತ್ ತೆತ್ತೋಡಿ ಹಾಗೂ ಮಮತಾ ಡಿ ಪೂಂಜ ಇವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆತ್ಮೀಯರೇ, ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರ ಕ್ಷೇತ್ರದ ವಿಧಾನ ಪರಿಷತ್ನ ಉಪಚುನಾವಣೆಯ ವೇದಿಕೆಯಲ್ಲಿರುವಂಥ ನಮ್ಮ ನೆಚ್ಚಿನ ಸಂಸದರು ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟರು ಈ ಒಂದು ಜನಪ್ರತಿನಿಧಿಗಳ ಸಮಾವೇಶವನ್ನು ಉದ್ಘಾಟಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೀತಾ ಇರುವಂಥ ಈ ಉಪಚುನಾವಣೆಯ ನಮ್ಮೆಲ್ಲ ಪಂಚಾಯತ್ ಸದಸ್ಯರ ಕಾರ್ಯಕರ್ತರ ಸಭೆಯಲ್ಲಿ ವೇದಿಕೆಯಲ್ಲಿರುವಂಥ ಈ ಮಂಡಲದ ಅಧ್ಯಕ್ಷರಾದಂಥ ಆತ್ಮೀಯರಾದ ದಿನೇಶ್ ಪುತ್ರನವರೇ, ಜಿಲ್ಲೆಯ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಉಮಾನಾಥ್ ಕೋಟ್ಯಾನ್ ಅವರೇ, ಜಿಲ್ಲೆಯ ಉಪಾಧ್ಯಕ್ಷರುಗಳಾದಂಥ ಜಯಂತ್ ಕೋಟ್ಯಾನ್ ಅವರೇ, ಶಾಂತಿ ಪ್ರಸಾದ್ ಹೆಗಡೆ ಅವರೇ, ರಾಕೇಶ್ ರೈ ಅವರೇ, ಸುನಿಲ್ ಆಳ್ವಾ ಅವರೇ, ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಯತೀಶ್ ಆರ್ವಾರ್ ಅವರೇ,
ಈ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿರುವ ರಂಜಿತ್ ಪೂಜಾರಿ ಅವರೇ, ಹರಿಪ್ರಸಾದ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಪ್ರಮುಖರೇ, ವಿಶೇಷವಾಗಿ ಈ ಚುನಾವಣೆಯಲ್ಲಿ ನಮ್ಮೆಲ್ಲರ ಅಭ್ಯರ್ಥಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯರು ಆಗಿರುವಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರೇ ಮತ್ತು ಸೇರಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಂಸದರಾಗಿರೋದು ಒಂದು ರೀತಿಯಲ್ಲಿ ನಮಗೆ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಕಳೆದ 10-16 ವರ್ಷದಿಂದ ಈ ಸ್ಥಳೀಯ ಪ್ರಾಧಿಕಾರದ ವಿಧಾನ ಪರಿಷತ್ ಸದಸ್ಯರು ಉಡುಪಿಯವರಾಗಿದ್ದರು. ನಮ್ಮದೊಂದು ಸಣ್ಣ ಸ್ವಾರ್ಥ ಏನಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಕಾರ್ಯಕರ್ತನಿಗೆ, ವಿಶೇಷವಾಗಿ ಒಬ್ಬ ಯುವ ಕಾರ್ಯಕರ್ತನಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಂಸತ್ ಸದಸ್ಯರಾದ ಕಾರಣಕ್ಕೆ ಒಂದು ಅವಕಾಶ ಒದಗಿ ಬಂದಿದೆ. ತುಂಬ ಖುಷಿ ಕೊಡುವಂಥ ಸಂಗತಿ ಇದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ 8 ವಿಧಾನಸಭಾ ಕ್ಷೇತ್ರಗಳಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಸ್ಥಾನಕ್ಕೆ ಒಂದು ಅಭ್ಯರ್ಥಿ ಸಿಕ್ಕಿರೋದು ನಮಗೆ ಇನ್ನಷ್ಟು ಶಕ್ತಿ ಕೊಡುವಂಥ ಒಂದು ಕೆಲಸ ಇದರ ಮುಖಾಂತರ ಆಗಿದೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಯಾರೋ ಅಭ್ಯರ್ಥಿ ಆಗ್ತಿದ್ರೆ ಸಹಜವಾಗಿ ಇನ್ನೊಂದು ಕೆಲಸ ಆಗ್ತಿತ್ತು. ಆದರೆ ಕಿಶೋರ್ ಕುಮಾರ್ ಪುತ್ತೂರ್ ಅವರನ್ನು ಅಭ್ಯರ್ಥಿ ಮಾಡಿರುವ ಕಾರಣಕ್ಕೆ ಒಂದು ಹೊಸ ಪರಂಪರೆಗೆ ನಾಂದಿಯನ್ನು ನಮ್ಮ ಪಾರ್ಟಿ ಹಾಕಿದೆ. ವಿಧಾನ ಪರಿಷತ್ ಸದಸ್ಯರಂದರೆ ಎಲ್ಲಿಯೂ ಅವಕಾಶ ಸಿಗದಿದ್ದರೆ ವಿಧಾನ ಪರಿಷತ್ಗೆ ಕಳಿಸುವಂಥದ್ದು, ಅಥವಾ ಪಾರ್ಟಿಯಲ್ಲಿ ಸ್ವಲ್ಪ ಹಿರಿಯರಾದರೂ ಅವರಿಗೆ ಕೊನೆಗೆ ವಿಧಾನ ಪರಿಷತ್ನಲ್ಲಿ ಒಂದು ಅವಕಾಶ ಕೊಡುವಂಥದ್ದು, ಈ ರೀತಿಯಾದಂಥ ಒಂದು ಪರಂಪರೆ ವಿಧಾನ ಪರಿಷತ್ನ ಸ್ಥಾನಮಾನದಲ್ಲಿ ಇತ್ತು. ಇದು ವಾಸ್ತವ. ಆದರೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ BY ವಿಜಯೇಂದ್ರ ಅವರು ಒಂದು ಹೊಸ ಪರಂಪರೆಯನ್ನು, ಒಂದು ಯುವ ಕಾರ್ಯಕರ್ತನಿಗೆ ವಿಧಾನ ಪರಿಷತ್ತಿನ ಸ್ಥಾನಮಾನವನ್ನು ಕೊಟ್ಟಿರೋದು, ಅದು ಕೂಡ ಸ್ಥಳೀಯ ಪ್ರಾಧಿಕಾರದಿಂದ ಆಯ್ಕೆ ಆಗುವಂಥ ಒಂದು ಸ್ಥಾನಕ್ಕೆ, ಒಂದು ಯುವ ಕಾರ್ಯಕರ್ತನಿಗೆ, ಒಂದು ಸಣ್ಣ ಸಮುದಾಯದ ಕಾರ್ಯಕರ್ತನಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಯಾವ ಹಿಂದುತ್ವದ ಆಧಾರದಲ್ಲಿ ಇಲ್ಲಿ ಚುನಾವಣೆಗಳು ನಡೀತದ ಸಂಘಟನೆಯನ್ನು ಮಾಡಿದ್ದೇವ, ಕಾರ್ಯಕರ್ತರನ್ನು ಬೆಳೆಸಿದ್ದೇವ, ಅದಕ್ಕೆ ಪೂರಕವಾಗುವ ರೀತಿಯಲ್ಲಿ ಹಿಂದುತ್ವಕ್ಕೋಸ್ಕರ ಕೆಲಸವನ್ನು ಮಾಡಿದ ಭಾರತೀಯ ಜನತಾ ಪಾರ್ಟಿಗೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಯಾವುದೇ ಅವಕಾಶಗಳು ಇಲ್ಲದಂಥ ಸಂದರ್ಭದಲ್ಲಿಯೂ ಕೂಡ ಕೆಲಸವನ್ನು ಮಾಡಿದಂಥ, ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ ನಾನು ಸೇನೆಯನ್ನು ಬಿಟ್ಟು ವಾಪಸ್ ಬಂದಂಥ ಸಂದರ್ಭದಲ್ಲಿ ಯುವ ಮೋರ್ಚಾದ ಅಧ್ಯಕ್ಷರು ಕಿಶೋರ್ ಅವರಾಗಿದ್ದರು, ಸುನಿಲ್ ಕುಮಾರ್ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದರು. ಪ್ರಾಯಶಃ ಭಾರತೀಯ ಜನತಾ ಪಾರ್ಟಿಯ ಒಂದು ವೇದಿಕೆಯನ್ನು ನನಗೆ ಮೊದಲ ಬಾರಿಗೆ ಕಲ್ಪಿಸಿಕೊಟ್ಟದ್ದು ಯಾರಾದರೂ ಇದ್ದರೆ ಅದು ಕಿಶೋರ್ ಕುಮಾರ್ ಪುತ್ತೂರ್ ಮತ್ತು ಸುನಿಲ್ ಕುಮಾರ್ ಅವರು. ಅಂಥ ಒಬ್ಬ ಕಾರ್ಯಕರ್ತನಿಗೆ ಇವತ್ತು ಅವಕಾಶ ಸಿಕ್ಕಿರುವಂಥದ್ದು ನನಗೆ ವೈಯಕ್ತಿಕವಾಗಿ ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ, ಮತ್ತು ಒಂದು ಹೊಸ ಪರಂಪರೆಗೆ ನಮ್ಮ ಪಾರ್ಟಿ ನಾಂದಿ ಹಾಕಿರುವ ಕಾರಣಕ್ಕೂ ಕೂಡ ಇದು ಸಂತೋಷ ಕೊಡುವಂಥ ಸಂಗತಿ. ಯಾಕೆಂದರೆ ಈ ರೀತಿಯ ಆಯ್ಕೆಗಳು, ಈ ರೀತಿಯ ಪರಂಪರೆ ನಮ್ಮ ಪಾರ್ಟಿಯಲ್ಲಿ ಆಗಬೇಕಾದಂಥ ಅವಶ್ಯಕತೆ ಇದೆ. ಪಾರ್ಟಿಯಲ್ಲಿ ಜಾತಿಯ ರಾಜಕಾರಣ ಮಾತ್ರ ನಡೀತದೆ, ಹಣ ಇದ್ದವ್ರದ್ದು ರಾಜಕಾರಣ ಮಾತ್ರ ನಡೀತದೆ ಅನ್ನುವಂಥ ಒಂದು ಕಾಲಘಟ್ಟಕ್ಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯು ಕೂಡ ಸಮೀಪಿಸ್ತಾ ಇದೆ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಕಾಂಗ್ರೆಸ್ನವರು ನಿರ್ಮಾಣ ಮಾಡಿರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಕಿಶೋರ್ ಕುಮಾರ್ ಅವರ ಆಯ್ಕೆಯ ಮುಖಾಂತರ ನಮ್ಮ ಪಾರ್ಟಿ ಇದು ಪಾರ್ಟಿ ವಿತ್ ಅ ಡಿಫರೆನ್ಸ್, ನಮ್ಮ ಪಾರ್ಟಿ ಇದು ಕಾರ್ಯಕರ್ತರ ಆಧಾರಿತವಾದಂಥ ಪಾರ್ಟಿ, ನಮ್ಮ ಪಾರ್ಟಿ ವಿಚಾರದ ಆಧಾರದಲ್ಲಿ ನಡೆಯುವಂಥ ಪಾರ್ಟಿ ಅನ್ನುವಂಥದ್ದನ್ನು ತೋರಿಸಿಕೊಡುವ ದೃಷ್ಟಿಯಿಂದ ಮತ್ತು ಈ ರೀತಿಯ ರಾಜಕೀಯ ನಿರ್ಣಯಗಳನ್ನು ಉಳಿದ ಪಾರ್ಟಿಗಳು ಕೂಡ ತೆಗೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಕಿಶೋರ್ ಕುಮಾರ್ ಪುತ್ತೂರ್ ಅವರ ಆಯ್ಕೆಯನ್ನು ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ವಿಶೇಷವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ಯುವ ಕಾರ್ಯಕರ್ತ ತನ್ನ ಮನೆಯಲ್ಲಿ ಜನಸಂಘದ ಸಂದರ್ಭದಿಂದ ಅವರ ತಂದೆಯವರು ಕೆಲಸ ಮಾಡಿದವರು, ಆ ನಂತರ ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಮಾಡಿ, ನಂತರ ಬಜರಂಗ ದಳದ ವಿಭಾಗದ ಸಹ ಸಂಚಾಲಕರಾಗಿ ಕೆಲಸವನ್ನು ಮಾಡಿ, ವಿಶೇಷವಾಗಿ ಯುವ ಮೋರ್ಚಾದಲ್ಲಿ 2 ಅವಧಿಗೆ ಜಿಲ್ಲೆಯ ಅಧ್ಯಕ್ಷರಾಗಿ ಹಲವಾರು ಯುವಕರಿಗೆ ಯುವ ಮೋರ್ಚಾಕ್ಕೆ ಒಂದು ಹೊಸ ಶಕ್ತಿ, ಹೊಸ ಸ್ಫೂರ್ತಿ, ಹೊಸ ಹುಮ್ಮಸ್ಸನ್ನು ಕೊಟ್ಟು ಇಡೀ ಜಿಲ್ಲೆಯಲ್ಲಿ ಹಲವಾರು ಯುವ ಕಾರ್ಯಕರ್ತರನ್ನು ಬೆಳೆಸಿದಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ಅರ್ಹವಾಗಿಯೇ ಇವತ್ತು ಅಂಥ ಸ್ಥಾನಮಾನ ಸಿಕ್ಕಿರುವಂಥದ್ದು.
ಇದು ಎಲ್ಲ ಕಾರ್ಯಕರ್ತರಿಗೂ ಹೆಮ್ಮೆ ಪಡುವಂಥ ಸಂಗತಿ, ಎಲ್ಲ ಕಾರ್ಯಕರ್ತರು ಖುಷಿ ಪಡುವಂಥ ಸಂಗತಿ. ಯಾಕೆಂದರೆ ನಮ್ಮ ಪಾರ್ಟಿಯಲ್ಲಿ ಪ್ರಾಮಾಣಿಕವಾಗಿ ವಿಚಾರದ ಆಧಾರದಲ್ಲಿ ಕೆಲಸವನ್ನು ಮಾಡಿದರೆ, ಯಾವುದೇ ಫಲಾಪೇಕ್ಷೆ ಇರದೆ ಪಾರ್ಟಿಯ ಕೆಲಸವನ್ನು ಮಾಡಿದರೆ ಮತ್ತು ಹಿಂದುತ್ವಕ್ಕೋಸ್ಕರ ಪ್ರಾಮಾಣಿಕವಾಗಿ ದುಡಿದ್ರೆ ಅವಕಾಶಗಳು ತನ್ನಿಂತಾನೇ ಬರ್ತದೆ ಅನ್ನುವಂಥದ್ದಕ್ಕೆ ಕಿಶೋರ್ ಕುಮಾರ್ ಪುತ್ತೂರ್ ಅವರ ಒಂದು ಉದಾಹರಣೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮಗೆ ಡಬಲ್ ಖುಷಿ. ಇವತ್ತು ಒಂದು ಕಿಶೋರ್ ಅವರ ಆಯ್ಕೆ ಆಗಿರುವ ಕಾರಣಕ್ಕೆ, ಎರಡನೇದು ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಧಾನ ಪರಿಷತ್ನ ಸ್ಥಾನ ಸಿಕ್ಕಿರುವ ಕಾರಣಕ್ಕೆ. ಇದರ ಜೊತೆಗೆ ಮೂರನೇ ಒಂದು ಸಂತೋಷದ ಸಂಗತಿ ಏನಂದರೆ, ಪುತ್ತೂರಿಗೆ ಇವತ್ತು MLA ಇಲ್ಲ, ಆದರೆ ಪುತ್ತೂರಿನ ಒಬ್ಬ ಕಾರ್ಯಕರ್ತರು ವಿಧಾನಸಭೆಗೆ, ಶಾಸನಸಭೆಗೆ ಪ್ರವೇಶಿಸುವಂಥ ಒಂದು ಅವಕಾಶವನ್ನು ನಮ್ಮ ಪಾರ್ಟಿ ಮಾಡಿಕೊಟ್ಟಿದೆ. ಹಾಗಾಗಿ ಇಂಥ ಒಂದು ಅಪರೂಪದ ಆಯ್ಕೆ, ಇಂಥ ಒಂದು ಒಳ್ಳೆಯ ಆಯ್ಕೆ, ಇಂಥ ಒಂದು ಅರ್ಹವಾದ ಆಯ್ಕೆ ಮತ್ತು ನಮ್ಮ ಪಾರ್ಟಿಯ ವಿಚಾರದ ಆಧಾರದ ಆಯ್ಕೆ ಆಗಿರುವಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರ ಆಯ್ಕೆಯನ್ನು ಮಾಡಿದಕ್ಕ ರಾಜ್ಯ ಅಧ್ಯಕ್ಷರು ಮತ್ತು ಎಲ್ಲರಿಗೂ, ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಎಲ್ಲ ಕಡೆಗಳಲ್ಲಿ ಹೇಳೋದುಂಟು, ಈ ಚುನಾವಣೆಯಲ್ಲಿ ನಾವು ಮತವನ್ನು ಕೇಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪಂಚಾಯತ್ ಸದಸ್ಯರು ಯಾರು? ನಮ್ಮ ಕಾರ್ಯಕರ್ತರವರು. ನಮ್ಮ ಕಾರ್ಯಕರ್ತರೇ ಪಂಚಾಯತ್ ಸದಸ್ಯರಾಗಿರುವಂಥದ್ದು. ಸೊ ನಮ್ಮ ಕಾರ್ಯಕರ್ತರಲ್ಲಿ ಇನ್ನೊಬ್ಬ ಕಾರ್ಯಕರ್ತನನ್ನು ಆಯ್ಕೆ ಮಾಡಿ ಅಂತ ನಾವು ಕೇಳುವಂಥ ಅವಶ್ಯಕತೆ ಇಲ್ಲ. ನಮಗೆ ಈ ಚುನಾವಣೆಯನ್ನು ನಾವು ಗೆಲ್ಲುವುದು ನಿಶ್ಚಿತ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. 3,500 ಸಾವಿರ ಮತ ಇದೆ ನಮಗೆ, ಕಾಂಗ್ರೆಸ್ನಿಂದ 1,500 ಸಾವಿರ ಹೆಚ್ಚಿನ ಮತ ಇದೆ. ನಮ್ಮೆಲ್ಲ ಕಾರ್ಯಕರ್ತರೇ ಬಂದು ಮತವನ್ನು ಮಾಡಬೇಕು. ಆದರೆ ತಮ್ಮಲ್ಲಿ ವಿನಂತಿ ಏನಂದರೆ, ಈ ಚುನಾವಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಯೋಜನಾಬದ್ಧವಾಗಿ ನಡೆಸಬೇಕಾದಂಥ ಒಂದು ಅವಶ್ಯಕತೆ ಇದೆ. ಯಾವ ರೀತಿ ಜಿಲ್ಲೆಯಿಂದ ಸೂಚನೆ ಇದೆಯಾ, ಮಂಡಲದ ಅಧ್ಯಕ್ಷರ ಸೂಚನೆ ಇದೆಯಾ, ಅದೇ ರೀತಿಯಲ್ಲಿ ಬೆಳಿಗ್ಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಸೇರಿ ಒಟ್ಟಿಗೆ ಹೋಗಿ ಯಾವುದೇ ಮತವು ಅಸಿಂದು ಆಗದ ರೀತಿಯಲ್ಲಿ ಮತದಾನವನ್ನು ಮಾಡಬೇಕು ಅನ್ನೋಂಥ ವಿನಂತಿಯನ್ನು ನಾನು ನಿಮ್ಮಲ್ಲಿ ಮಾಡ್ತಾ ಇದ್ದೇನೆ. ನಮಗೆ ಇದು ಸುಲಭದ ಕೆಲಸ ಅಂತ ಅಂದ್ಕೊಂಡಿರ್ಬೋದು, ಒಂದು ಬಾರಿ ಎಲ್ಲೇ ಬೇಲೆದಾದನೇನು ಪನ್ಪುನಿ ಅಂತ. ಆದರೆ ಸಣ್ಣ ಕೆಲಸದಲ್ಲಿ ಎಡುವುದು. ನಾವು ನಮ್ಮ ಮತವನ್ನು ಅಸಿಂದು ಮಾಡಿದರೆ ನಾವು ಮತದಾರರಿಗೆ ಮಾಡುವಂಥ ದ್ರೋಹ ಅದು. ಹಾಗಾಗಿ 2 ಸಲ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಕಿಶೋರ್ ಕುಮಾರ್ ಪುತ್ತೂರ್ ಅವರ ಕ್ರಮ ಸಂಖ್ಯೆ 1ರ ಮುಂದೆ 1ಅನ್ನು ಹಾಕಬೇಕು ಅನ್ನುವಂಥದ್ದನ್ನು 1-2 ಸಲ ಪ್ರಾಕ್ಟೀಸ್ ಮಾಡಿದರೂ ಪರವಾಗಿಲ್ಲ, ಅದರಲ್ಲಿ ಯಾವುದೇ ಸಣ್ಣತನ ಇಲ್ಲ. ಹಾಗಾಗಿ ನಮ್ಮ ಪೂರ್ತಿ ಮತ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಮತವು ಸಿಂಧು ಆಗುವ ರೀತಿಯಲ್ಲಿ, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಮತವು ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ಬೀಳುವ ರೀತಿಯಲ್ಲಿ, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಮತವು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈ ಬಲಪಡಿಸುವತ್ತ ನಾವೆಲ್ಲ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಈ ಚುನಾವಣೆಯನ್ನು ನಾಳೆ ಅಥವಾ ನಾಡಿದ್ದು, ಈ ಚುನಾವಣೆ ನಾಡಿದ್ದು ಬೆಳಿಗ್ಗೆ 10 ಗಂಟೆಯ ಒಳಗೆ ನಮ್ಮೆಲ್ಲ ಪೂರ್ತಿ ಮತದಾನ ಆಗುವ ರೀತಿಯಲ್ಲಿ ಇದನ್ನು ಮಾಡಿಕೊಡಬೇಕು. ಮತ್ತು ದಿನೇಶ್ ಪುತ್ರನವರು ಯಾವ ಸೂಚನೆಯನ್ನು ನಿಮಗೆ ನೀಡಿದಾರ ಆ ಸೂಚನೆಯ ಪ್ರಕಾರ ಈ ಚುನಾವಣೆಯನ್ನು ನಡೆಸಿಕೊಡ್ಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ, ಕಿಶೋರಣ್ಣನಿಗೆ ಅಭಿನಂದನೆಗಳು, ಶುಭಾಶಯಗಳನ್ನು ಇವತ್ತೇ ತಿಳಿಸುವ ಕೆಲಸವನ್ನು ನಾನು ನಿಮ್ಮೆಲ್ಲರ ಪರವಾಗಿ ಮಾಡ್ತಾ ಇದ್ದೇನೆ. ಶುಭವಾಗಲಿ. ನೀವು ಖಂಡಿತವಾಗಿಯೂ ಹಿಂದುತ್ವದ ಧ್ವನಿಯಾಗಿ ಈ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಜೊತೆ ಸೇರಿಕೊಂಡು ಇನ್ನಷ್ಟು ಶಕ್ತಿ ಕೊಡುವ ಕೆಲಸವನ್ನು ಮಾಡ್ತೀರಿ. ಕಾರ್ಯಕರ್ತರ ಧ್ವನಿ ನೀವು ಆಗ್ತೀರಿ ಅನ್ನುವಂಥ ವಿಶ್ವಾಸ ನಮಗಿದೆ. ಜೊತೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕಳೆದ 16 ವರ್ಷದಲ್ಲಿ ಯಾವ ರೀತಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಹೊಸ ಅರ್ಥವನ್ನು ಬರೆದಿದ್ದಾರೆ, ಪಂಚಾಯತ್ ಸದಸ್ಯರಿಗೆ ಶಕ್ತಿ ತುಂಬಿಸುವ ದೃಷ್ಟಿಯಿಂದ ಒಂದು ಹೊಸ ಕೆಲಸವನ್ನು, ಹೊಸ ಭಾಷ್ಯವನ್ನು ಬರೆದಿದ್ದಾರೆ. ಅದನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗುವಂಥ ಕೆಲಸವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪ್ರೇರಣೆಯೊಂದಿಗೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದೊಂದಿಗೆ, ಅವರ ಸಂಕಲ್ಪ ಏನಿದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ಅನ್ನುವಂಥ ಸಂಕಲ್ಪ ಏನಿದೆ, ಆ ಸಂಕಲ್ಪದ ಆಧಾರದಲ್ಲಿ ನೀವು ನಡೀತೀರಿ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಒಬ್ಬ ಸಂಸದನಾಗಿ ನಾನು ನಿಮ್ಮ ಎಲ್ಲ ಕಾರ್ಯಕರ್ತರ ಮುಂದೆ ಇರ್ತಾ ಶುಭವನ್ನು ಹಾರೈಸ್ತೇನೆ. ಈ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಶಾಸಕರು, 2 ವಿಧಾನ ಪರಿಷತ್ನ ಸದಸ್ಯರು, 8 ಶಾಸಕರು, 1 ಸಂಸದರು, ನಾವು ಒಟ್ಟಾಗಿ ಸೇರಿ ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ, ಹಿಂದುತ್ವದ ದೃಷ್ಟಿಯಿಂದ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಚುನಾವಣೆಯ ಮತ ಎಣಿಕೆಯ ಮೊದಲೇ ನಿಮಗೆ ನೀಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.
ದಯವಿಟ್ಟು ಚುನಾವಣೆ ಹೇಗೆ ನಡೆಯುತ್ತದೆ ಎಂಬುದರ ಬಗ್ಗೆ ಪ್ರಾತ್ಯಕ್ಷತೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರೂ ಗಮನವಿಟ್ಟು ವೀಕ್ಷಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಭಾರತ್ ಮಾತಾ ಕಿ. ಸಂಸದರಿಗೆ ವಂದಿಸುತ್ತಾ ಮುಂದಕ್ಕೆ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಗೌರವಾನ್ವಿತ ಜಿಲ್ಲಾಧ್ಯಕ್ಷರು ಶ್ರೀಯುತ ಸತೀಶ್ ಕುಂಪಲ. ಪಾರ್ಟಿ ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆದ ಈ ಪೂರ್ವಭಾವಿ ಸಭೆಟ್ ಅಧ್ಯಕ್ಷತೆಯನ್ನು ವಹಿಸುವನ್ನಂಚಿನ ನಮ್ಮ ಮಾತರಿನ ಆತ್ಮೀಯ ಅಧ್ಯಕ್ಷರಂಚಿನ ದಿನೇಶ್ ಪುತ್ರನ್ರು, ನಮ್ಮ ಈ ಭಾಗದ ಮುಲ್ಕಿದ ಮೂಡಬಿದ್ರೆದ ಕ್ರಿಯಾಶೀಲ ಶಾಸಕರಾಯನಂಚಿನ ಸನ್ಮಾನ್ಯ ಉಮನಾಥ್ ಕೋಟ್ಯಾನ್ರು, ನಮ್ಮ ಜಿಲ್ಲೆದ ಕ್ರಿಯಾಶೀಲ ಸಂಸದರಾಯನಂಚಿನ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು, ಅಂಚನೆ ನಮ್ಮ ಮಾತರ್ನಲ ಇನ್ನಿತ ಕೇಂದ್ರ ಬಿಂದು ಎಲ್ಲಂಜಿ 21 ತಾರೀಕು ನಡಪನಂಚಿನ ವಿಧಾನ ಪರಿಷತ್ ಚುನಾವಣೆದ ಅಭ್ಯರ್ಥಿ ಆದಪ್ಪನಂಚಿನ ಸನ್ಮಾನ್ಯ ಕಿಶೋರ್ ಕುಮಾರ್ ಪುತ್ತೂರು, ವೇದಿಕೆಡುಪುನ ಮಾತಾ ಪದಾಧಿಕಾರಿನಕಲು, ವೇದಿಕೆದ ದುಂಬುಪ್ಪುನ ಮಾತಾ ಆತ್ಮೀಯ ಪಂಚಾಯತ್ ಸದಸ್ಯರು ಬೊಕ್ಕ ಕಾರ್ಯಕರ್ತ ಬಂದರು. ಹೆಚ್ಚಿನ ಅಂಶ ಎದುರು ಕುಲ್ದಿನಕ್ಲು ಪೂರೆಲ್ಲ ಒಂಜ ಮೊಬೈಲ್ಡ್ ಇಜಿಂದ ಅಕಲ್ನ ಮಾತುಕತೆ ಇಡುಲ್ಲಾರು. ಯಾನ ಪಾತ್ರನ ನಿಕ್ಲೆ ಕೇನುಜ ಅತ್ತು ಕೇನುಂಡ ಗೊತ್ತಿಜ್ಜಿ ಕೇನುಜ ಪಕ್ಕದಾನೆ ನಿಕುಲೇ ಪಾತೇರು ನೀ ಪೂರೆಲ್ಲ ಭಾರಿ ಒಂಜಿ ಪೂರ್ಣವಾಯಿನಂಚಿನ ಒಂಜಿ ಚುನಾವಣೆಗೆ ಓಟು ಮಲ್ಪೆರೆಗೋಸ್ಕರ ಮುಲ್ಪ ಬತ್ತದ ಮಾತೆಲ್ಲ ಸೇರಿದ. ನಾನು ಯಾಪಲ ಪಂಡ್ರಂಡು ಈ ಚುನಾವಣೆಡೆ ಭಾರಿ ಮಲ್ಲ ಮಹತ್ವದ ಚುನಾವಣೆ, MLA ಚುನಾವಣೆ ಆಪುಂಡು, MP ಚುನಾವಣೆ ಆಪುಂಡು, ಪಂಚಾಯತ್ ಚುನಾವಣೆ ಆಪುಂಡು, ಪೂರ ಚುನಾವಣೆ ಎಲ್ಲ ಆಪುಂಡು. ಅಂಡ್ ಅಂದು ಒಂಜಿ ವಿಶೇಷವಾಯಿನಂಚಿನ ಪಂಚಾಯತ್ ಬಕ್ಕ ಸ್ಥಳೀಯ ಸಂಸ್ಥೆಡ್ ಏರು ಕೆಲಸ ಮಲ್ಪೇರ ಅಕ್ಲೆಗೆ ಭಾರಿ ಮಲ್ಲ ಭಾರಿ ಒಂಜಿ ಮಹತ್ವಾಕಾಂಕ್ಷೆ ಉಪ್ಪುನಂಚಿನ ಒಂಜಿ ಚುನಾವಣೆ. ದಯಪಂಡ ಈ ಚುನಾವಣೆದ ಮುಖಾಂತರ ನಮ್ಮ ರಾಜಕೀಯ ಶಕ್ತಿನ ತೋಜಾವನ ಅಂಚಿನ ಒಂಜಿ ಚುನಾವಣೆ. ಯಾನ್ಲ ಪಂಚಾಯತ್ ಮೆಂಬರ್ ಆದಿತ್ತೆ ಎಂಕ್ಲೆಗೆ ಅಪ್ಪಗೆ 20 ರೂಪಾಯಿ ಫೀಸ್ ಕೊರೊಂದಿತ್ತೀನಿ. ಹೆಚ್ಚಿನ ಅಂಶ ಇನ್ನಿ 2,000 ರೂಪಾಯಿ ಕೊರಪೇರು. 20 ರೂಪಾಯಿ ಬಂದಾಗ ಕೆಲವರಿಗೆ ವಿಚಿತ್ರ 20 ರೂಪಾಯಿಲ ಇತ್ತನ ಅಂದ್. ಹೆಚ್ಚಿನ ಅಂಶ ಪಾಕ ವರ್ಷ ಮೆಂಬರ್ ಆತಿನಕ್ಲೆಗೆ ವೇದಿಕೆ ಕೆಲವು ಇತ್ತನಕ್ಲೆ ಪುರಂದು ಗೊತ್ತುಪ್ಪು. ದಯಮಾಡಿ ಎದುರು ಕುಲ್ದಿನ ಹಿರಿಯಕ್ಲೆ ಪುರ ಗೊತ್ತುಪ್ಪು 20 ರೂಪಾಯಿಲ ಇತ್ತನಂದು. ಆ 20 ರೂಪಾಯಿಗೆ ತಿಕ್ಕಂಡಲ್ಲ ಆ ಸಂದರ್ಭ ಪಂಚಾಯತ್ ಕೆಲಸ ಮಲ್ಪನಾಗ 1,000 ರೂಪಾಯಿದ ರೋಡ್ಗೆ ಮಣ್ಣು ಬಾಡ್ನ ತಿಕ್ಕಂಡನೆ ಭಾರಿ ಮಲ್ಲ ಕೆಲಸ, ಭಾರಿ ಮಲ್ಲ ಸಾಧನೆ ಪಂಚಾಯತ್. ಇನ್ನು ಅಂಚೆ ಇಜ್ಜಿ ವಾತಾವರಣ ಆ ನಮನೆದ ವಾತಾವರಣ ಕೆಲಸ ಮಲ್ತೊಂದು ಬತ್ತಿನ ಅಂಚಿನ ನಮ್ಮ ಪಂಚಾಯತ್ ವ್ಯವಸ್ಥೆಡು ಇನಿ ನಮ್ಮ ದಾದಾನ್ಲ ಬದುಕದಿತ್ತಂದಾಂಡ ಪಂಚಾಯತ್ ಅಸ್ತಿತ್ವ ಒರಿತೊಂದು ಇತ್ತಂದಾಂಡ ನಮ್ಮ ಕೇಂದ್ರ ಸರ್ಕಾರದ ಕಾರಣಗೋಸ್ಕರ ಮಾತ್ರ, ನರೇಂದ್ರ ಮೋದಿನ ಸರ್ಕಾರದ ಕಾರಣಗೋಸ್ಕರ ಮಾತ್ರ ಪಂಚಾಯತ್ ತರೆದೆತ್ತದು ಉಂಟು ನಂಚಿನ ಕೆಲಸ ಏನು ಮಲ್ತಿದ ಹೊರತು ಕರ್ನಾಟಕದ ಉಪ್ಪುನಂಚಿನ ಕಾಂಗ್ರೆಸ್ ಸರ್ಕಾರದ ಕಾರಣಗೋಸ್ಕರ ನಮ್ಮ ತರೆ ತಗ್ಗಾದ ಬದುಕು ನಂಚಿನ ವಾತಾವರಣ ಇನ್ನಿ ಪಂಚಾಯತ್ ವ್ಯವಸ್ಥೆ ನಮ್ಮ ಬದುಕದ. ಪಂಚಾಯತ್ ಮೆಂಬರ್ ಬಂಡ ಈ ಬಾಕಿದ MLA MP ಬಾಕಿದ ಪೂರೆಲ್ಲ ಕೈಕರಪ್ಪ ತಿಕ್ಕುಜೇರಿ ಇರಲ್ಲ. ಅದೇ ಸುನೀತಕ್ಕ ಎಲ್ಲ ತಿಕ್ಕುನಿಂದ ಬಂಡ ಪಂಚಾಯತ್ ಮೆಂಬರ್ ನಕಲು, ಈ ನಗರಸಭೆ ಮೆಂಬರ್ ನಕಲು, ಪಟ್ಟಣ ಪಂಚಾಯತ್ ಮೆಂಬರ್ ನಕಲೇ ಕೈಕ್ ತಿಕ್ಕುನಿ. ಬಾಕಿ ತಕ್ಲ ಆತದಲ್ಲ ಸುಲಭ ತಿಕ್ಕುಜೇರಿ ಅಂಚ ಬಂಡ ತಕ್ಲು ಸುಕಟುಲ್ಲೇರಂದ ಹತ್ತು ಜನಕ್ಲೆಗೆ 1 ಕೋಟಿದ ಸಂಕಾತಿಜಿನೆಲ್ಲ ಪಂಚಾಯತ್ ಮೆಂಬರ್ಗೆ ನೆರ್ಪುನಿ. ಊರುಡು ನಾಯಿ ಸಹಿತನೆಲ್ಲ ಪಂಚಾಯತ್ ಮೆಂಬರ್ಗೆ ನೆರ್ಪುನಿ. ಊರುಡು ಕಕ್ಕೆ ಸಹಿತನೆಲ್ಲ ಪಂಚಾಯತ್ ಮೆಂಬರ್ಗೆ ನೆರ್ಪುನಿ. ಊರುಡು ನೀರು ಬತ್ತಿಜಿನೆಲ್ಲ ಪಂಚಾಯತ್ ಮೆಂಬರ್ಗೆ ನೆರ್ಪುನಿ.
ಊರುಡು ಮರಣಗ ಹೋಯ್ಜಿನಲ್ಲ ಪಂಚಾಯತ್ ಮೆಂಬರ್ಗೆ ನೆರ್ಪುನಿ ಊರುಡು ಎಂಚಿನ ಇಜ್ಜಿನಲ್ಲ ಪಂಚಾಯತ್ ಮೆಂಬರ್ಗೆ ನೆರ್ಪುನಿ ಅಂಚಾದ ಪಂಚಾಯತ್ ಮೆಂಬರ್ ನಕ್ಲಾತ ಕಷ್ಟ ಜನಪ್ರತಿನಿಧಿ ನಕ್ಲಟಿ ಬ್ಯಾತೆ ಏರೆಗ್ಲಾತ ಕಷ್ಟ ಇಜ್ಜಿ ಅಂಚ ಪಂಡದ ಅಕ್ಲು ಸುಕ್ಕಟುಲ್ಲೇರಿಂದ ಫಂಡಿನ ಎತ್ತಾನು ಪಂಚಾಯತ್ ಮೆಂಬರ್ ಫಂಡ ಇಡೀ ಸರ್ಕಾರ ಇತ್ತಿನಲ್ಲಕ ಒಂಜಿ ಊರುಡು ಕೆಲಸ ಮಲ್ಪನು ಜನಕ್ಲೆಗೆ ಹಕ್ಕುಪತ್ರ ದೆತ್ತುಕೊರ್ರೆ ಪಂಚಾಯತ್ ಮೆಂಬರೇ ಡೋರ್ ನಂಬರ್ ದೆತ್ತುಕೊರ್ರೆಲ್ಲ ಪಂಚಾಯತ್ ಮೆಂಬರೇ ಪ್ರತಿ ಒಂಜಿ ವಿಷಯಗಳ ಪಂಚಾಯತ್ ಮೆಂಬರ್ಗೆ ಉಪ್ಪುನಾತ್ ಪಂಚಾಯತ್ ವ್ಯವಸ್ಥೆಗೆ ಉಪ್ಪುನಾತ್ ಸ್ಥಳೀಯಾಡಳಿತ ವ್ಯವಸ್ಥೆಗೆ ಉಪ್ಪುನಾತ್ ಗೌರವ ನನ್ನ ವೈಕಲಜ್ಜಿ ಅಂಚಾದ ಬಾರಿ ಕಷ್ಟಡುಪ್ಪುನಂಚಿನ ಜನಪ್ರತಿನಿಧಿಯರಿಗೆ ಹೊಂಡ ಈ ಸ್ಥಳೀಯಾಡಳಿತ ಪಂಚಾಯತ್ ಮೆಂಬರ್ ನಕಲು ಅದು ನನ್ನ ಸ್ಥಳೀಯಾಡಳಿತ ಮೆಂಬರ್ ನಕಲು ಒಂದು ಪನಿಯರ ನಾನು ಅತ್ಯಂತ ಬೇಜಾರು ಖುಷಿಯಿಂದ ಹತ್ತು ಒಟ್ಟು ಕಷ್ಟನ ಫಂಡಿನಿ ನಾನು ಆ ಸಂದರ್ಭಡೆ ನಂಗೆ ಓಟು ಬೈದನು ನಿಕ್ಲೆ ಪೋಯ್ ಸರಿ ನಮ್ಮ ಉಮನಾಥ್ ಕೋಟೆ ಅನ್ರುಲ್ಲೇರು 6 MLA ಆದಿತ್ಯರು 2 ಸಾರಿ MLA ಆಯ್ದಾರು BJP ಸರ್ಕಾರ ಇತ್ತಂಡು ಹೆಚ್ಚಿನ ಅಂಶ ಉಮನಾಥನ್ನೇ ಪಂಚಾಯತ್ ಮೆಂಬರ್ ನಕ್ಲೆಗೆ ಓಲ್ ಬೋರ್ಡು ಕೇನದ ಅನುದಾನ ಕಂತದ್ದು ಕೊಡ್ತೇರು ಬೋಡಿತ್ತನಾಥ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಿಕ್ಲೆ ಕೊಡ್ತೇರು ಅಂಚ ಬಾಂಡದ ನಿಕ್ಲೆ ಮಾತ್ರೆಲ್ಲ ಸಮಾಧಾನ ಉಂಡ ಕಂಡ ಸಮಾಧಾನ ಖಂಡಿತ ಏರೆಗ್ಲ ಒಪ್ಪುಜಿ ಏತು ಮಲ್ತನಲ್ಲ ಜನಕ್ಲೆಗ್ಲ ಸಮಾಧಾನ ಒಪ್ಪುಜಿ ಮೆಂಬರ್ ನಕ್ಲೆಗ್ಲ ಸಮಾಧಾನ ಒಪ್ಪುಜಿ ಇಡೀ ವ್ಯವಸ್ಥೆ ಅಂಚೆನೆ ಆಂಡ ತೀರ್ನಾಥ್ ಏತು ಸರ್ಕಾರದ ಬರ್ಪನ್ನು ಪೂರ ಕಂತು ಕೊಡ್ತೇರು ಕರಿನ ಒಂಜಿ ವರ್ಷದ ಮಾತ್ರ BJP ಸರ್ಕಾರ ಇತ್ತಿನ ಕಾರಣಕ್ಕೋಸ್ಕರ ಪೂರ ಕಂತು ಕೊರ್ದಿತ್ತೇರ್ನಾಂಡ ಕರಿನ ಒಂಜಿ ವರ್ಷಡು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಪಂಚಾಯತ್ಲೆಗೆ ವ್ಯವಸ್ಥೆನೇ ಇಜ್ಜ ಅಂದ ನಂಚಿನ ಕಂಗಾಲಾಪನಂಚಿನ ಪರಿಸ್ಥಿತಿ ನಿರ್ಮಾಣ ಆತನು ಒಂಜಿ ರೋಡ್ ಲೈಟ್ ಪಾಡ್ನೆಕ್ ತೊಂದರೆ ಆತನು ಪರ್ಪುನ ನೀರ್ದಕ್ಕೆ ಸಮಸ್ಯೆ ಆತನು ಇನಿ ಪೂರಾ ರೀತಿದಲ್ಲ ಸಮಸ್ಯೆಲೇನು ಊರುಡು ಒವೇರಿಯ ನಮ್ಮನೆದ ಅಭಿವೃದ್ಧಿ ಕೆಲಸಗಳಿಗೆ ಮಲ್ಪೆರೆಗೆ ಶಾಸಕರಿಗೆ ಅನುದಾನ ಕೊರ್ರೆ ಸಾಧ್ಯ ಒಂದಿಜ್ಜಿ ಅರೆಗೆ ಸರ್ಕಾರ ಕೊರೊಂದಿಜ್ಜಿ ಈ ಆಡಳಿತ ಕರ್ನಾಟಕ ರಾಜ್ಯದ ಸರ್ಕಾರ ಆಡಳಿತ ಸಂಪೂರ್ಣ ವಿಫಲ ಆಯ್ನೆಡಿದ ಕಾರಣಕ್ಕೋಸ್ಕರ ಪಂಚಾಯತ್ ವ್ಯವಸ್ಥೆ ಎಲ್ಲ ಸ್ತಬ್ಧ ಲೆಕ್ಕ ಆತಂಡು ಈ ಪರಿಸ್ಥಿತಿ ಓಟು ಬೈದನು ನಮ್ಮ 20 ರೂಪಾಯಿ 2,000 ಅಂತ ಪಂಡಾನು 20 ರೂಪಾಯಿ 2,000 ಆಪನೆಗೆ ಪ್ರಮುಖವಾದ ಕಾರಣಕರ್ತರಾಯಿನಿ ಭಾರತೀಯ ಜನತಾ ಪಾರ್ಟಿದ ಸರ್ಕಾರ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರ್ಲು ಈ ಒಂಜಿ ಸ್ಥಳೀಯ ಸಂಸ್ಥೆದ ಜನಪ್ರತಿನಿಧಿ ಆದ ಕೆಲಸ ಮಲ್ದೇರು ನಮ್ಮ ಜನಪ್ರತಿನಿಧಿನಕ್ಲ ಪರವಾದ ಫಸ್ಟ್ ಸ್ವರದೆತ್ತನಾರೇ ಕೋಟಾ ಶ್ರೀನಿವಾಸ್ ಪೂಜಾರ್ಲು 20 ರೂಪಾಯಿ ಇತ್ತನೇ 100 ರೂಪಾಯಿ ಮಲ್ಪಾಯರು ಯಡಿಯೂರಪ್ಪರು 100 ರೂಪಾಯಿ ಇತ್ತನೇ 200 ಮಲ್ಪಾಯರು 500 ಮಲ್ಪಾಯರು ಒಂಜಿ ಸಾರ ಮಲ್ಪಾಯರು ಐದು ಪಕ್ಕ ಮಾತೆರೆಗ್ಲ ಜ್ಞಾನೋದಯ ಅಂಡು ಜನಪ್ರತಿನಿಧಿನಕ್ಲೆಗೆ ಹೆಚ್ಚಿನ ಗೌರವಧನ ಕೊರಡು ಬಂದ್ಪನ ಜ್ಞಾನೋದಯ ಅಂಡು ಬೇತೆ ಸರ್ಕಾರಗಳು ಬಂದಾಗ ಇನ್ನು ಅನುದಾನ ಹೆಚ್ಚ ಮಲ್ಪನಂಚಿನ ಪ್ರಾಮಾಣಿಕವಾಯಿನಂಚಿನ ಹೆಜ್ಜೆ ಭಾರತೀಯ ಜನತಾ ಪಾರ್ಟಿ ದೀನಿ ಏನು ಪನಿಯರೆ ನಾನು ಅತ್ಯಂತ ಸಂತೋಷ ಪಡೆಪೆ ಈಗಲೂ ಭಾರತೀಯ ಜನತಾ ಪಾರ್ಟಿ ಈತ ಕೆಲಸ ಮಲ್ತಾನೆ ಬಂಡ ಒಂಜಿ ಕ್ಲಾಪುಲ್ ಹಾಕುಜಾರ ಬಂಡ ಬಾರಿ ಬೇಜಾಡುಲ್ಲಾರಿಂದ ಆಪನೆ ಕೆಲವು ಸಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಸ್ಥಳೀಯ ಸಂಸ್ಥೆದ ಜನಪ್ರತಿನಿಧಿನಕ್ಲೆಗೆ ಮಹತ್ವ ಕೊರ್ಪನಂಚಿನ ಕೆಲಸಲೇನು ನಮ್ಮ BJP ಸರ್ಕಾರ ಮಲ್ತಂದ್ರೆ ಇನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಒಂಜಿ ಸಂಗತಿಲೇನು ಪಂದಿತ್ತೇರು ಯಾನು ಅಧಿಕಾರಕ್ಕೆ ಬತ್ತಂದಾಂಡ ಪಂಚಾಯತ್ಗೆ ಕೊರೋಡಾಯಿನ ಕಾಸುಲೇನು ನೇರವಾದ ಪಂಚಾಯತ್ಲಿಗೆ ಕೊರ್ಪವೆ ಅಂದು ಪಂಡದಿತ್ತೇರು 2014 ಯಾಪ ಅಧಿಕಾರಕ್ಕೆ ಬತ್ತೇರ 2014 ಪಂಚಾಯತ್ಲಿಗೆ ಒಂಜಿ ಸೆಕೆಂಡು ಕೇಂದ್ರ ಸರ್ಕಾರದ ನೇರವಾದ ಪಂಚಾಯತ್ಲಿಗೆ 15th ಫೈನಾನ್ಸ್ ಮುಖಾಂತರ ಕಾಸು ಕೊರ್ಪನೇನು ಪ್ರಾರಂಭ ಮಲ್ತೇರು ಇನ್ನು ಹೆಚ್ಚಿನ ಅಂಶ ಜನಸಂಖ್ಯೆದ ಆಧಾರದ ಮಿತ್ತು ಕೋಡೆ ಒಂಜಿ ಪಂಚಾಯತ್ ಪನೊಂದಿತ್ತೇರು ಎಂಕ್ಲೆಗೆ ಈ ಸಲ 1 ಕೋಟಿ ರೂಪಾಯಿ ಬರ್ಪುಂಡು ದುಂಬಿ ಎಂಕ್ಲೆಗೆ 80 ಲಕ್ಷ ಬರೋಂದಿತ್ತೇನೆಂದು ಪನೊಂದಿತ್ತೇರು ಜನಸಂಖ್ಯೆದ ಆಧಾರದ ಮಿತ್ತು 1 ಕೋಟಿ ರೂಪಾಯಿ ಒಂಜಿ ಪಂಚಾಯತ್ಗೆ ಬರ್ಪುಂಡು ಹೆಚ್ಚಿನ ಅಂಶ ಇನಿ ಪಂಚಾಯತ್ಲು ಬದುಕದಿನೇ ಹೆಚ್ಚಿನ ಅಂಶ ಕೇಂದ್ರ ಸರ್ಕಾರದ 15th ಫೈನಾನ್ಸ್ದ ಕಾಸು ಬರ್ಪುನ ಕಾರಣಕ್ಕೋಸ್ಕರ ಪಂಚಾಯತ್ಲು ಇನಿ ಸ್ವರದೆತ್ತದ ಉಂಟು ನಂಚಿನ ಪರಿಸ್ಥಿತಿ ನಿರ್ಮಾಣ ಆತನ ಪನಿಯರೆ ಯಾನು ಹೆಚ್ಚಿಸುವೆ ಇನ್ನು ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ದ ನೇಟ್ ಕಾರ್ಯಕ್ರಮದ ಆಡಿಟ್ ಪರ್ಪುನ ನೀರ್ದ ವ್ಯವಸ್ಥೆ ಇನ್ನು ಬೇತೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ತ್ವರಿತಗತಿಗೆ ಜಾರಿ ಮಲ್ಪನ ಮುಖಾಂತರ ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಟ್ಟಿ ಮಲ್ಪನ ಅಂಚಿನ ಕೆಲಸಲೇನು ಕೇಂದ್ರ ಸರ್ಕಾರ ಮಲ್ದಂಡೆ ಇನ್ನು ಪಂಚಾಯತ್ ದಾಖಲೆಗೆ ನಿಕ್ಲೆ ಪೂರೇರೆಗಳ ಒಂಜಿ ಪರ್ವಕಾಲ ಓಟು ಪಾಡ್ ನಂಚಿನ ಕಾಲ ಇನ್ನು ಓಟು ಪಾಡು ಪದ ತೋಜಯ ಕಿಶೋರ್ ಕುಮಾರ್ ನಮಿದ ಎದುರುಡು ಆ ಕಾಲಮಡು ಒಂಜಿ ಗೀಟ್ ವೈಪೋಡು ಆ ಗೀಟ್ ಕೆಲವರಿಗೆ ಅವು ಎಂಗುಲು ಪೂರ ದಾನೆ ಮಾರ್ರೆ ಏತು ಸಲ ಓಟು ಪಾಡ್ದ ಎಂಗ್ಲೆ ಪೂರ ಗೊತ್ತು ನಾಂಡಲ ಅವ್ಲು ಬತ್ತಿನವರಿಗೆ ಪಾಪ ಗೊತ್ತಾಯ್ಜಿ ನಮ್ಮ ಓಟು ಪಾಡೋನಂಚಿನ ಕೆಲಸ ಕ್ಲಿಯರ್ ಆಯ್ಜಿಂದ ಆಂಡ ಒಂಜೊಂಜಿ ಓಟುಲ ಅಮೂಲ್ಯವಾಯಿನ ಅಂಚಿನ ಓಟ್ ಐನ ಪಾಡೋನಂಚಿನ ಕೆಲಸ ನಿಗ್ಲು ಪೂರೆಲ್ಲ ಗೊತ್ತಿಜ್ಜಂದ್ರಗಳಿಗೆ ಪನ್ಪುನ ಮುಖಾಂತರ ಸರಿಯಾದ ಓಟು ಪಾಡ್ಬೋನ ಕೆಲಸ ಮಲ್ಪೋಡು ಇನ್ನು ನಮ್ಮ ಅಭ್ಯರ್ಥಿ
ಕೋಟಾ ಶ್ರೀನಿವಾಸ್ ಪೂಜಾರ್ಲು ಇಡೀ ರಾಜ್ಯಡ್ ನಮ್ಮ ಜನಪ್ರತಿನಿಧಿ ಆದ ತರದೆತ್ತು ನಡಪುನ ಲೆಕ್ಕ ಮಲ್ತನಂಚಿನ ಕೋಟಾ ಶ್ರೀನಿವಾಸ್ ಪೂಜಾರ್ಲ ಎಡ್ದ ತೆರವಾಯಿನಂಚಿನ ಸ್ಥಾನಗೀನಿ ಕಿಶೋರ್ ಕುಮಾರ್ ಪುತ್ತೂರು ಓಟು ಕುಂತುತ್ತೇರು. ನಮ್ಮ ಪಾರ್ಟಿ ಒಂಜಿ ಎಡ್ಡ ಕಾರ್ಯಕರ್ತಾಗೆ ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕವಾದ ಕೆಲಸ ಮಲ್ತನಂಚಿನ ಕಿಶೋರ್ ರೇಗೇನಿ ಆ ಒಂಜಿ ಸ್ಥಾನ ಕೊರ್ಪನ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಗೆ ಗೌರವ ಕರ್ಪನಂಚಿನ ಕೆಲಸ ಏನು ಮಲ್ತನು. ಕೋಟಾ ಶ್ರೀನಿವಾಸ್ ಪೂಜಾರ್ಲು ಸಮಾಧಾನದ ಕೆಲಸ ಮಲ್ತಂಡ ನಮ್ಮ ಕಿಶೋರ್ PDO ನಕುಲು ಅದು ನನ್ನ ಪಂಚಾಯತ್ ಸರಿಯಾದ ನಿಕುಲ್ ಪನ್ಲಕ್ಕೆ ಕೆಲಸ ಮಂತಿದ್ದಿಂದ ಅವರಿಗೆ ಭಾರಿ ಜೋರು ಮಲ್ತದೆ ಉಮನತನ ಲೆಕ್ಕನೆ ಜೋರು ಮಲ್ತದೆ ಕೆಲಸ ಮಲ್ಪನ ಅಂಚಿನ ತಾಕತ್ತಿತ್ತನಾರು ಕಿಶೋರ್ ಒಂದು ಪನಿಯರ ಯಾನ ಸಂತೋಷ ಪಡಪೆ ಒಂದು ಎಡ್ಡ ಕಾರ್ಯಕರ್ತನ ಈ ಕೆಲಸಗೂ ನಮಗೆ ಕೊಡ್ತೇರು. ಆರ ವಿಧಾನ ಪರಿಷತ್ಲ ಹಿಂದುತ್ವದ ಪರವಾದ ಪಂಚಾಯತ್ ಪರವಾದ ಗಟ್ಟಿಯಾದ ಸ್ವರದೆಪ್ಪುನಂಚಿನ ಒಂಜಿ ಕಾರ್ಯಕರ್ತೆ ಕಿಶೋರ್ ಅರೇನು ಗೆಂದವನಂಚಿನ ಮಹತ್ತರವಾದ ನಂಚಿನ ಜವಾಬ್ದಾರಿ ನಮ್ಮ ಮಾತೆರ್ನೆಲ್ಲ ಮಿತ್ತುಂಡು. 21 ತಾರೀಕಿಗೆ ನಮ್ಮ ಮಾತೆರ್ಲ 10 ಗಂಟೆದ ಉಲಾಯಿ ನಮ್ಮ ಮಾತೆರ್ಲ ಪೋದು ಓಟು ಪಾಡ್ನ ಮುಖಾಂತರ ಅರೇನು ಗೆಂದವನಂಚಿನ ಕೆಲಸಲೇನು ನಮ್ಮ ಮಾತೆರ್ಲ ಮಲ್ಪೋಡು. ಹೆಚ್ಚಿನ ಅಂಶ ಮೂಲ 230 ಓಟುಂಡು ಈಶ್ವರನ್ನ 230 ಓಟುಲ್ಲ ಕಿಶೋರ್ಗೆ ಪಾಡ್ನ ಮುಖಾಂತರ ಒಂತೆ ಬೇತೆ ಪಾರ್ಟಿದಾಗ್ಲೂ ಈ ಸಾರಿ ಪಾಡ್ರೆ ಚಾನ್ಸ್ ಉಂಡು. ದಯಬಂಡ ಅಕ್ಕುಲೇ ಕಂಗಾಲ ಆತೇರು ಎಂಕ್ಲ ಕಾಂಗ್ರೆಸ್ ಇತ್ತಿನ ಕಾಂಗ್ರೆಸ್ ದಾಗ್ಲೇ ಕಂಗಾಲ ಆತೇರು ಎಂಕ್ಲ ಸರ್ಕಾರ ಪಂಚಾಯತ್ ಅಭಿವೃದ್ಧಿಗೆ ದಾಲ ಕೊರೊಂದಿಜ್ಜಿ ಇಡೀ ರಾಜ್ಯದ ಅಭಿವೃದ್ಧಿ ಕುಂಠಿತವಾಯಿನಂಚಿನ ಕೆಲಸ ಕಾರ್ಯ ಮಲ್ತುಂಡು. ಭ್ರಷ್ಟಾಚಾರ ಮುರುಕುದು ಬೋತನು ಪನ್ಪನ ಆರೋಪಲು ಇನಿ ಕಾಂಗ್ರೆಸ್ ಮಿತ್ತು ಬರೋದುಂಡು. ಆ ಕಾರಣಕ್ಕೋಸ್ಕರ ಬೇತೆ ಪಾರ್ಟಿ ಅಕ್ಲನೆಲ್ಲ ಓಟು ನಂಗೆ ದಿಕ್ಕುನಂಚಿನ ಅವಕಾಶ ಒಪ್ಪನಾಗ ಅಕ್ಲಲ್ಲ ಕೇಂದ್ರ ಓಟನ್ನು ಪಾಡ್ಪವನ ಕೆಲಸ ಮಲ್ಪಲೆ ನಮ್ಮ 2,000 ಮಿತ್ತು ಓಟು ಗೆಂದಾವನ ಲೆಕ್ಕ ನಮ್ಮ ಮಾತೆರ್ಲ ಕೆಲಸ ಕಾರ್ಯ ಮಲ್ಪೋಡು. ನಮ್ಮ ಮಾತ ಹಿರಿಯಕ್ಲನ ಆಶೀರ್ವಾದಡು ನಮ್ಮ ಮಾತೆರ್ನೆಲ್ಲ ಬೆಂಬಲಡು ಎಡ್ಡೆ ಒಂಜಿ ಜನಪ್ರತಿನಿಧಿ ಆದ ಕೆಲಸ ಮಲ್ಪನೆಗೆ ನಮ್ಮ ಮಾತೆರ್ಲ ಸಹಕಾರ ಕೊರ್ಕ ನಮ್ಮ KR ಪಂಡಿತರ್ ನಂಚಿನ ಹಿರಿಯಾಕಲು ಈ ಒಂಜಿ ಸಮಾಜ ಸಂಘಟನೆ BJPನ ಕಟ್ಟದ ಬಲೆಪವನಕ್ಕೆ ರಮನಾಥನ ನಂಚಿನಾಗ್ಲು ಮಸ್ತ್ ಜನ ಹಿರಿಯಾಗ್ಲು ಬೆಂತೇರು. ಇನ್ನು ಅವೇ ಸ್ಥಾನಡ್ ಒಂಜಿ ಯುವಕ ಅವಕಾಶ ಕೊರನಂಚಿನ ಸಂದರ್ಭಡ್ ದುಂಬುದ ದಿನಕ್ಲೆಡ್ ಒಂಜಿ ಸಮರ್ಥವಾದ ನಂಚಿನ ವಿಧಾನ ಪರಿಷತ್ ನಾಯಕತ್ವ ಕೊರ್ಪನೆಗೆ ಜನಪ್ರತಿನಿಧಿನಕ್ಲೆಗೆ ಅಕ್ಲನ ಬೇಡಿಕೆನೆ ಸ್ವರದೆತ್ತು ಪಾತೆರ್ನೆಗೆ ನಮ್ಮ ಮಾತೆಲ್ಲ ಬೆಂಬಲ ಕೊರ್ಕಂದು ಈ ಸಂದರ್ಭ 21 ತಾರೀಕಿಗೆ ಮಲ್ಲ ಪ್ರಮಾಣದ ಚುನಾವಣೆ ಗೆಂದಾವಣೆಗೆ ನಿಗ್ಲು ಸಹಕಾರ ಕೊರ್ಲೆ ಎಂದು 11 ಎನ್ನ ಪಾತೆರ್ನುಂದವೆ. ಜೈ ಹಿಂದ್ ಜೈ ಕರ್ನಾಟಕ. ಯಾನ ಪಾತೆರ್ನಾಗ ಒಂಜಿ ಸದಸ್ಯತ್ವ ಅಭಿಯಾನ ಒಂದುಂಡು ನಮ್ಮ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಡು ಅತಿ ಅಭಿವೃದ್ಧಿ ಪಡೆಯಿನಂಚಿನ ಒಂಜಿ ಕ್ಷೇತ್ರ ಇತ್ತಂಡ ನಮ್ಮ ಕರೆನ 5 ವರ್ಷ ನಿಕ್ಲೆ ಗೊತ್ತಿಪ್ಪು ಸುಮಾರು 2.5 ಕೋಟಿ ರೂಪಾಯಿ ಅನುದಾನ ಕನತ ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಲ್ತ ನಿಕ್ಲು ಕೇನ್ಯನು ಪೂರ ನಮ್ಮ ಕೊರ್ತ ಆಂಡ ಈ ಸರ್ತಿ ಸದಸ್ಯತ್ವಡು ನಮ್ಮ 7ನೇ ಸ್ಥಾನಡುಲ್ಲ ಜಿಲ್ಲೆಡು ನಂಗೆ ನಾಚಿಕೆ ಜಿಲ್ಲಾಧ್ಯಕ್ಷರು ಬಗ್ಗೆ ಅಂಕಲ್ನ ಯತೀಶೇರು ಪುರಕ್ಕೇನು ದಾದ ಅಂದ್ರೆ ಆರು ತೆಲ್ತಿದೆ ಹಾಕೋನು ಯತೀಶೇರು ಆ ರೀತಿಡು ನಮ್ಮನ್ನು ಒಂಜಿ ಮಸ್ತ್ ನಂಗೆ ಬೇನೆ ಒಂದುಂಡು ಯಾಕೆಂದ್ರೆ ಈತ ಅಭಿವೃದ್ಧಿ ಮಲ್ತಿನಂತಿನ ಕ್ಷೇತ್ರಡು ನಮ್ಮ ಜನಪ್ರತಿನಿಧಿ ನಕಲು ದಯ ನಮ್ಮ ಪದಾಧಿಕಾರಿ ನಕಲು ಮ್ಯಾಕ್ಸಿಮಮ್ ಮಲ್ದೇರು ಗ್ರಾಮ ಪಂಚಾಯತ್ ಸದಸ್ಯರು ಪಟ್ಟಣ ಪಂಚಾಯತ್ ಸದಸ್ಯರು ಪುರಸಭೆ ಸದಸ್ಯರು ನಗರ ಪಂಚಾಯತ್ ಸದಸ್ಯರು ದಯದೀದು ನಿಕಲು ನೂದು ಮೆಂಬರ್ಶಿಪ್ ಮಲ್ಪಡು ನನ್ನ 15 ದಿನ ಕೂಡ ನಂಗೆ ಜಿಲ್ಲೆ ಹಿಡಿದು ಅದನ್ನ ರಾಜ್ಯದ ಅವಕಾಶ ಕೊಡ್ತೇರು ದಯದೀದು ನನ್ನ 15 ದಿನ ಉಂಟು ನಂಗೆ ಆ 15 ದಿನ ಒಟ್ಟು ಮಿನಿಮಮ್ ನೂದು ನಮ್ಮ ಒಂಜಿ ಉಡುಗೆ ಒಂಜಿ ಸಾರತ್ತ 700 ಅದನ್ನು ಒರಿಯ ಮಲ್ದೆ ನಿಕ್ಲೆಗೆ ಮೊಬೈಲ್ಡ್ ಒತ್ತೆರೆ ಕಷ್ಟ ಆಪನೊಂದಾಂಡ ಒಂಜಿ 2 ಜೋಕ್ಲೈನ್ ಏರೇನಾಂಡ ಒಂಜಿ PUCದ ಅತ್ತಿನ ಡಿಗ್ರಿದ ಜೋಕ್ಲೈನ್ ತೊಂದು ಪೋಲಿ ಒಟ್ಟಿಗೆ ಅಕ್ಲೆಗೆದಲ್ಲ ಚಾಪರಿಯರ ಕಾಸು ಕೊರಡು ಒಂಜಿ 200-300 ರೂಪಾಯಿ ಬೋಡುಂದ ನಿಕ್ಲಡ ಬಂಗಾಂಡ ಎಂಕಲ್ಡ ಪನ್ಲ ಎಡ್ಡಾಣಲ್ ದೆತ್ತು ಕೊರ್ಪ ನಿಕ್ಲೆಗೊಲ್ಲ ಬಂಗಾಂಡ ಮೊಬೈಲ್ ಒತ್ತೇರೆ ದಯದೀದು ಪ್ರತಿ ವರಿಲ ನಿನ್ನ ಗೇನ ಕೊರದಕ್ಕೆ ನೋಡು ಪ್ರತಿ ಒಂಜಿ ಜನಪ್ರತಿನಿಧಿಲ ದಯಕೆಂಡ ನಿಕ್ಲ್ಡ ಯಾನು ಬೇತೆ ದಾಲ ಕೇನುಜಿ ಕೇನು ನೆಂಚಿನಂದಿಗೆನ್ನ ಕೊಂಚ ಎಂಕ್ಲಿಗೆ ಸದಸ್ಯತ್ವ ಮಲ್ತು ಕೊರ್ಲಿಂದು ನಿಕುಲು ಕೇನೇನು ಯಾನು ಸರ್ತಿ ಕೊಡ್ತೆ ಈ ಸರ್ತಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಂಗೆ ದಾಲ ಅನುದಾನ ಕೊಡ್ತೀಜಿ ಅಂತ ನಿಕ್ಲೆ ಕೊರ್ರೆ ಆತಿಜಿ ನೇನೊಂಜಿ ಮಲ್ತು ಕೊರ್ಜಿಯಾರ ನಮ್ಮ ಬಾರಿ ಪಿರಬೂರ್ವ ನಮ್ಮ 7ನೇ ಸ್ಥಾನಡುಲ್ಲ ನನ್ನ 8ನೇ ಸ್ಥಾನ ಹೋಗ್ರೆ ಕೈತಲ್ ದಯದೀದು ಪ್ರತಿ ಒಂಜಿ ಸದಸ್ಯರ ವಿನಂತಿ ಕಾರ್ಯಕರ್ತರ ವಿನಂತಿ ನಮ್ಮ ಪಕ್ಷಕ್ಕೂ ಕೊರ್ಪನಂಚಿನ ಗೌರವ ಎಂಜಿನ ಕೆಂಡ ಪಕ್ಷಕ್ಕೂ ಸದಸ್ಯತ್ವ ಮಲ್ತು ಕೊರ್ಪನಂಚಿನ ಮಾತ್ರ ಬೆತೆ ದಾಲಜ್ಜಿ ಯಾನಿಕಳ ಕಳಕಳಿಟ್ಟು ವಿನಂತಿ ಮಲ್ತೊನ್ವೆ 15 ದಿನ ಉಂಡು ಪ್ರತಿ ವರಿಲ ನಿಕುಲು ನೂದು ಮಿನಿಮಮ್ ಸದಸ್ಯತ್ವವನ್ನು ಮಲ್ತು ಕೊರಡು ಬಂದು ನಿಕಳ ಕಳಕಳಿಟ್ಟು ವಿಜ್ಞಾಪನೆ ಮಲ್ತೊಂದು ನಮಸ್ಕಾರ. ಕಾರ್ಯಕ್ರಮದ ಪ್ರಮುಖ ಹಂತಕ್ಕೆ ಬರ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿ, ರಾಜ್ಯ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿ, BJP ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯನಾಗಿ
ಮೆಸ್ಕಾಂನ ನಾಮನಿರ್ದೇಶಿತ ಸದಸ್ಯನಾಗಿ ಪ್ರಸ್ತುತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕುಟುಂಬದ ಆದಿಯಾಗಿ ಜನಸಂಘದ ಆದಿಯಾಗಿ ಇದೀಗ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಕ್ರಿಯ ಸದಸ್ಯರಾಗಿದ್ದುಕೊಂಡು ನಮ್ಮೆಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳ ಸಮಸ್ಯೆಗೆ ವಿಧಾನ ಪರಿಷತ್ನಲ್ಲಿ ತಮ್ಮ ಸಮಸ್ಯೆಗೆ ಧ್ವನಿಯಾಗಿರುವಂಥ ಕಿಶೋರ್ ಕುಮಾರ್ ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಇದ್ದಾರೆ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿಧಾನ ಪರಿಷತ್ತದ ಈ ಉಪಚುನಾವಣೆದ ಈ ಶುಭ ಸಂದರ್ಭಡ್ ವೇದಿಕೆ ಮಿತಿತ್ತಿನ ಆತ್ಮೀಯ ಸಹೋದರಿ ಪ್ರತಿ ಹೆಜ್ಜೆಗಳ ಮಾರ್ಗದರ್ಶನ ಮಂತೊಂದು ಈ ಜಿಲ್ಲೆಡ್ ಅಧ್ಯಕ್ಷರಾದ ನಿಖಲ ಮಾತಿರ್ನಲ ಧ್ವನಿಯಾದ ಜಿಲ್ಲೆಡ್ ಉಪನಂಚಿನ ಸತೀಶ್ ಕುಂಪಲರೆ ಮಸ್ತ್ ವರ್ಷದ್ದು ಜೊತೆಯಾದ ಈ ಭಾಗದ ಅಭಿವೃದ್ಧಿ ಹರಿಕಾರರಾದ ಯುವ ಮೋರ್ಚಾರ್ದು ಇತ್ತೆಮುಟ್ಟ ಮಾರ್ಗದರ್ಶನ ಮಲ್ತೊಂದು ಬತ್ತನಂಚಿನ ಆತ್ಮೀಯ ಸಹೋದರಿ ಉಮನಾಥ್ ಕೋಟಿ ಅಂದರೆ ಮಂಡಲ ಅಧ್ಯಕ್ಷರೇ, ಜಿಲ್ಲೆದ ವೇದಿಕೆ ಮಿತಿನ ಪೂರ ಪದಾಧಿಕಾರಿಲೆ ಸೇರಿದ ನಂಚಿನ BJPದ ಪೂರ ಕಾರ್ಯಕರ್ತ ಬಂಧುಲೆ ಕೋಟೆ ಸೂಚನೆ ಆತನೆ ನಾನು ಸುಳ್ಯ ಪೋನಗಂತ ಭಾಷಣ ರೆಡಿ ಮಂತೊಂದು ಪೋದಿತ್ತೀನಿ. ಭಾಷಣ ರೆಡಿ ಮಂತೊಂದು ಬೈಜಿ ದಯಪಂಡ ಜಿಲ್ಲಾಧ್ಯಕ್ಷರು ಬಂತೇರು ಬೊಕ್ಕ ಯತೀಶ್ ಅವರು ಬಂದಿರು ಭಾಷಣ ಮನ್ಪೆರೆ ಬಲ್ಲಿ ಖಾಲಿ ಪಾತೇರೋಡು ಅಪ್ಪಗನೆ ಅವು ಪೊರ್ಲು ಪಂದ್ಪಂಡೇರು ಅಂಚದ ಇಡಮಟ್ಟ ಬನ್ನದ ಊಳು ಇನ್ನೊಂದು ಬೈದಿದ್ದು ನಾನು ನಿಕ್ಲೊಟ್ಟಿಗೆ ಅಂತ ಪಾತೇರು ಎನ್ನ ಅಭಿಪ್ರಾಯ ನಿಕ್ಲೊಟ್ಟಿಗೆ ಮನ್ಪೆ ಎಕಡೆ ಉಮನತ್ತನ್ನೇ ಪನ್ನಾಗ ಪಂಡೇರು ಯಾನು ಎನ್ನ ಕಾಲೇಜ್ ಜೀವನ ಏನಿದ್ದು ಬೊಕ್ಕ ಸಂಘಟನೆ ಜವಾಬ್ದಾರಿ ಇತ್ತು ಜವಾಬ್ದಾರಿ ಏನಿದ್ದು ಬೊಕ್ಕ ಆ ಸಂದರ್ಭಡ್ ಉದ್ಯೋಗಗೋಸ್ಕರ ಮೂಡುಬಿದಿರೆ ಬರ್ಪುನೊಂದು ಅವಕಾಶ ಹೆಂಗೆ ತಿಕ್ಕೊಂಡು ಮೋಹನ್ ಹಾಲ್ವೇರನೊಟ್ಟಿಗೆ ಸುಮಾರು 3 ವರ್ಷ ಯಾನ ಕಾಲೇಜದ 13 ಹಾಸ್ಟೆಲ್ ಸೂಪರ್ವೈಸರ್ ಆದಿತ್ತೆ. ಮೋಹನ್ ಹಾಲ್ವೇರ್ ಪಂಡ ಶಿಸ್ತಿನ ಸಿಪಾಯಿ ಯಾರು ಅಂದರೆ ಪ್ರತಿ ಸಲ ಅರ್ತಿಕನ ಪಂಡ್ರುಂಡು ಯಾ ನೀರಿನ ಗರಡಿಡು ಪಲಗನಾಯ ಬಂದು ಐದು ಬೊಕ್ಕ ಕಾರಣ ಅಂತೇಳಿ ನಾನು ಕುಡ್ಲ ಪೋಯರ್ ತಿಕ್ಕಂಡು ಕುಡ್ಲ ಹೋದಾನಾಗ ಸಂಘಟನೆದ ಜವಾಬ್ದಾರಿ ಕಂಟಿನ್ಯೂ ಮಾಡ್ತಿರ್ಬೇಕ ಪಕ್ಷದ ಜವಾಬ್ದಾರಿ ಕೊರಿಯರು ರಡ್ಡು ಬಾರಿಗೆ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಆದಿತ್ತೆ. ಸತೀಶ್ ಅಂಚನ್ ಮಸ್ತ್ ಜನ ಒಳ್ಳೆರು ಎದುರ್ಲ ಮಸ್ತ್ ಜನ ಒಳ್ಳೆರು ಈಶ್ವರನ್ನೇ ಪುರ ಮಾರ್ಗದರ್ಶನ ಮಂದಿರ ಎಂಕ್ಲೆಗೆ ವಸಂತನ್ನೇ ಒಳ್ಳೆರು ಯುವ ಮೋರ್ಚಾಡು ಜಿಲ್ಲಾಧ್ಯಕ್ಷ ಉಪ್ಪನಾಗನೇ ಕಾಶ್ಮೀರ ಪೋಪನೊಂದು ಅವಕಾಶ ತಿಕ್ಕೊಂಡು ಕಾಶ್ಮೀರ ದಾದ ಪ್ರತ್ಯೇಕತವಾದಿಲ್ಲ ಅಕ್ಲು ಚಾಲೆಂಜ್ ಪಾಡ್ಯಾರು ನಿಖಲ್ ತಾಕತ್ತಿತ್ತನ ಮೂಲು ಧ್ವಜ ಹಾರಿಸಲೇ ಬಂದು ಎಂಗ್ಲ ಮಲ್ಲ ತಂಡ ಪೋದಲ್ಪ ಧ್ವಜ ಹಾರಿಸೋದು ಬತ್ತ ಆ ಕೀರ್ತಿನ ಆ ಕೆಲಸ ನಮ್ಮನ್ನು ಪಡೆದ ಇನ್ನು ನಿಖಲ ಮಾತೇರ್ಲ ಆಶೀರ್ವಾದ ಈ ಪಕ್ಷ ಎಂಕ ಜವಾಬ್ದಾರಿನ ಕೊಂಡು ಅದಕ್ಕೋಸ್ಕರ ಕಿಶೋರ್ ಮುಲ್ಪ ದಾಲತ್ ಭಾರತೀಯ ಜನತಾ ಪಾರ್ಟಿಯ ಮುಖ್ಯ ಈ ಪಕ್ಷನ ಆನಿಡ್ದಿನಿ ಮುಟ್ಟಲ್ಲ ಅಪ್ಪೆ ಬಂದು ಸ್ವೀಕಾರ ಮಲ್ತೊಂದು ಬೈದೆ ಪೂಜೆ ಮಲ್ತೊಂದು ಬೈದೆ ಆ ಕಾರಣಕ್ಕೋಸ್ಕರ ನಿಖಲ ಮಾತೇರ್ಲ ಆಶೀರ್ವಾದ ಇನ್ನು MLC ಒಂದು ಅಭ್ಯರ್ಥಿ ಅಪ್ಪನ ಅವಕಾಶ ತಿಕ್ಕದಂಡು ಕುಡಂಜಿ ವಿಚಾರದಾದ ಪಣ್ಣಾಗ ಪಂಡೇರು ಪುತ್ತೂರ್ದಾರು ಮೀರ್ ಪಂಡೇರು ಸಂಸದರು ಬ್ರಿಜೇಶನ್ನೇ ಪಂಡೇರು ಪುತ್ತೂರು ಶಾಸಕ ಇಜ್ಜೇರು ಬಂದು ನಿಖುಲ್ದಾಲ ಏರ್ಲ ತಪ್ಪೆನ್ನೋ ಬರ್ಚಿ ಪುತ್ತೂರಿಗೆ ನನ್ನ ಜಾಸ್ತಿ ಉಪ್ಪೇರು ಬಂದು ತಪ್ಪೆನ್ನೋ ಬರ್ಚಿ ಅನ್ ಬೆದ್ರಡ್ ಜಾಸ್ತಿ ಉಪ್ಪೆ ದಾಯ ಪಂಡನಾಂಡ ಬೆದ್ರದ ಇನ್ನು ಇಲ್ಲು ಕುಟುಂಬದ ಇಲ್ಲು ಉಪ್ಪನ್ನು ತೋಡಾರಡು ಪ್ರತಿ ವರ್ಷ ಕುಟುಂಬದ ತೋಡಾಡದು ಇಲ್ಲಾಗ ಇನ್ನು ಮಾಮ ಮುಲ್ಪದಾರೆ ಅಮ್ಮ ಮುಲ್ಪದಾರೆ ಅಂಚಾದ ಉಪ್ಪನಾಗ ಕುಟುಂಬದಲ್ಲಿ ಉಪ್ಪು ನಿಖಲು ಪೂರ ಈ ಕುಟುಂಬಕ್ಕೆ ಜಾಸ್ತಿ ಪ್ರಾಶಸ್ತ್ಯತೆ ಅನ್ಕೊಡು ಅಂಚದಿ ಮುಲ್ಪ ಪೂರ ಇತ್ತಿನ ಪಂಚಾಯತ್ ಸದಸ್ಯರು ನಿಖಲನ ಕುಟುಂಬ ಖಾಲಿ ತೋಡಾರು ಮಾತ್ರ ಕುಟುಂಬತ್ತು ಇಡೀ ಬೆದ್ರದ ಪೂರ ಪಂಚಾಯತ್ ಸದಸ್ಯರಿಗೆ ನನ್ನ ಕುಟುಂಬ ಬಂದು ನಿಖಲೊಟ್ಟಿಗೆ ನನ್ನ ದುಂಬು ಕೆಲಸನ ಮನ್ಪುವೆ ಈ ನಮ್ಮ ಪಕ್ಷ ಪುಟ್ಟುದನ್ನೇ ತ್ಯಾಗ ಬಲಿದಾನಡು ಉದ್ದ ಭಾಷಣ ಮನ್ಪುಜಿ ರಡ್ಡು ಜನ ಮಹಾನ್ ಚೇತನರುಲ್ಲೇರಲ್ಪ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬೊಕ್ಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ದೇಶದ ರಡ್ಡು ಪ್ರಧಾನಿ ರಡ್ಡು ರಾಷ್ಟ್ರಧ್ವಜ ಉಪ್ಪಿರ ಬಲ್ಲಿ ಪನ್ಪನ ಕಾರಣಕ್ಕೋಸ್ಕರ ಕಾಶ್ಮೀರ ವಿಲೀನಗಾರನ ಪ್ರಾಣತ್ಯಾಗ ಹಾಕೊಂಡು ಕೊಡೋರಿ ಈ ದೇಶದ ಭದ್ರತೆ ಸೈನಿಕರನ್ನ ಭದ್ರತೆ ಐತೊಟ್ಟಿಗೆ ಈ ದೇಶದ ಅಸ್ಮಿತೆಯನ್ನು ಗಟ್ಟಿ ಮನ್ಪೊಡು ಬಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಆರನೆಲ್ಲ ಪ್ರಾಣತ್ಯಾಗ ಹಾಕೊಂಡು ಉವೇ ಒಂಜಿ ರಾಜಕೀಯ ಪಕ್ಷ ರಾಜಕೀಯ ಕ್ಷೇತ್ರ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಆದಿತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮಾತ್ರ ಸಾಧ್ಯ ಭಾರತೀಯ ಜನತಾ ಪಾರ್ಟಿ ಮಾತ್ರ ಸಾಧ್ಯ ಐನ ಪೂರ ದುಂಬುದಿ ಒಂದು ಮನಸ್ಸರಿ ಅನ್ನೊಂದು ಇನಿ ಅವಕಾಶ ನಿಖಲ್ನ ಪೂರ್ಯರ್ನ ಮುಲ್ಪೆತ್ತನ ಮಸ್ತ್ ಹಿರಿಯರ್ನಕ್ಲು ನಿಖಲ್ನ ಬೆಗರ್ನ ನೆತ್ತಿರ್ನ ದೀಪಗ ಎಂಚ ಎಣ್ಣೆ ಪೊತ್ತುಂಡು ಆ ರೀತಿ ನಿಖಲ್ನ ಸಮಯನ ಕೊಡ್ತಾರೆ. ಇನ್ನು MLC ಆಪನ ಭಾಗ್ಯ ನಿಖಲ್ನ ಪೂರ್ಯರ್ನ ಆಶೆ ಹೆಂಗೊರಿಯ ತಿಕ್ಕದಂಡು ನಿಖಲ್ನ ಪೂರ್ಯನ ಅಪೇಕ್ಷೆಗೆ ಒಂಚೂರ್ಲ ಚುತ್ತಿ ಬರಂದೆ ಕಾರಣ 10 ವರ್ಷ ನರೇಂದ್ರ ಮೋದಿಜಿ ಆ ರೀತಿ ಅಭಿವೃದ್ಧಿ ಮಲ್ತಿರ್ಬಂಡ ಪಂಚಾಯತ್ ರಾಜ್ ವ್ಯವಸ್ಥೆಗೆ ನರೇಂದ್ರ ಮೋದಿಜಿ ಬಗ್ಗೆ ಯಡಿಯೂರಪ್ಪ ಇರಬೇಕು ಕೋಟ ಶ್ರೀನಿವಾಸ ಪೂಜಾರ್ಲು 10 ವರ್ಷದ ಐಕೋರ್ನಂಚಿನ ಪೂರ ವಿಚಾರಣೆಗೆ ಗೊತ್ತುಂಡು JJM ಜಲ್ ಜೀವನ್ ಮಿಷನ್ದ ಮುಖಾಂತರ ಪ್ರತಿ ಇಲ್ಲಿಗೆ ಗಂಗೆನ ನೀರನ್ನು ಕೊರ್ಪನ ವಿಚಾರಣೆ ಮಲ್ದೇರು ಸ್ವಚ್ಛ ಭಾರತ ಮುಖಾಂತರ ಹಸಿ ಕಸ ಒಣ ಕಸ ಏನು ಬೇತೆ ಮನಪನ ಮುಖಾಂತರ ಸ್ವಚ್ಛತೆಗೆ ಪ್ರಾಧಾನ್ಯತೆಯನ್ನು ಕೊಡ್ತೀರಿ.
ಜನಧನದ ಮುಖಾಂತರ ನೇರ ಒಂದು ವ್ಯಕ್ತಿನ ದಾದ ಸರಕಾರಿ ನೇರದ ಬರ್ಪುನಂಚಿನ ಸವಲತ್ತಿನ ಆಯನ ಅಕೌಂಟ್ ಬರ್ಪುನ ವಿಚಾರಣೆ ಮಲ್ದೇರು ನೂರಾರು ಕಾರ್ಯಕ್ರಮ ಮನ್ಪುರ ಮುಖಾಂತರ ಮಾತೃವಂದನದ ಮುಖಾಂತರ ಸುರೂಕು ಏರು ಪೆದ್ಮೆದ ಅಪ್ಪೆ ಬಾಲೆ ಪೆದ್ದುನ ಆ ಪ್ರಾಯಡ್ ನೆಟ್ ಸಂದರ 5,000 ರೂಪಾಯಿನ ಕೊರ್ಪುನ ವಿಚಾರಣೆ ಮಲ್ದೇರು 2ನೇ ಬಾರಿಗೆ ಒಲ್ಲ ಡೆಲಿವರಿ ಆಣದಂಡ ಆ ಪೊಣ್ಣು ಬಾಲೆ ಆಯ್ತು 5,000 ಕೊರ್ಪುನ ವಿಚಾರಣೆ ಮಲ್ದೆ ಇಂಚ ನೂರಾರು ವ್ಯವಸ್ಥೆನ ಜನಸಾಮಾನ್ಯರ ಕೊನಪುನ ಮುಖಾಂತರ ಇಡೀ ದೇಶದ ಬಡ ಜನರ ಕಣ್ಣೊರೆಸಿನ ಕೆಲಸ ಮಂದೇರು ರಡ್ಡು ವಿಚಾರ ಬಂದಿಲ್ಲ ಒಂಜಿ ಹಿಂದುತ್ವ ಬೊಕ ಅಭಿವೃದ್ಧಿ ಈ ನಿರಂತರವಾದ ಹಿಂದುತ್ವ ಬೊಕ ಅಭಿವೃದ್ಧಿ ಬಂಡ ಯಾನೊಂಜಿ ಕೃಷಿಕೆ ಗ್ರಾಮೀಣ ಭಾಗದ ಬೈದನೆ ನಿಖಲ ಪೂರ್ಯಲ್ನ ಧ್ವನಿಯಾದ ಮೇಲ್ಮನೆಟ್ಟು ಗಟ್ಟಿ ಧ್ವನಿಟ್ಟು ಪಾತಿರುವೆ ಸಮಯ ಕೊರ್ಪೆ ಆ ಮುಖಾಂತರ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕರೆ 4 ಅವಧಿಗೆ ಕೋಟ ಶ್ರೀನಿವಾಸ ಪೂಜಾರಿ ಆ ರೀತಿಯ ಶಕ್ತಿನ ಜಿಂಜದಿರ ಅವೇ ಐಕ್ ಜಾಸ್ತಿ ಒಂಜಿ ಹೆಜ್ಜೆ ದುಂಬುಪೋದು ಸ್ವಂತಗ ದಾಲ ಎನ್ನಂದೆ ಇಡೀ ಸಮಾಜದ ಸ್ವಾರ್ಥ ಎನ್ನೊಂದು ಸಮಾಜಗೋಸ್ಕರ ಬದುಕುನಂಚಿನ ಒಂದು ವಿಚಾರ ನಿಖಲ ಪೂರೆಲ್ನ ದಿವೊಂದು ನಿಖಲ ದುಂಬು ದಿವೊಂದು ಮತಯಾಚನೆ ಮನ್ಪನ ವಿಚಾರಣೆ ಇದ್ದಿತ್ತು ನಿಖಲು ಪೂರ ನಮ್ಮ ಮಕ್ಕಳೇ ಸುಮಾರು 276 ಮತ ಉಂಡು ಮುಲ್ಪ 26 ಪಂಚಾಯತ್ ಗ್ರಾಮ ಪಂಚಾಯತ್ ಒಂಜಿ ಪುರಸಭೆ ಒಂಜಿ ನಗರಸಭೆ ನಿಖಲ್ನ ಪೂರ ಧ್ವನಿ ಆಪೆ ನಿಖಲು ನಮ್ಮ ಮಾತಿರ್ಲೆಂಚವ ನಿಖಲ್ನ ತೂನಗ ಇಂಕ ನಿಖಲ್ನ ಮೋನೆಡಿ ಎನ್ನ ಮೋನೆ ತೋಜು ದಯಪಂಡ ನಮ್ಮ ಪೂರ ಸಾಮಾನ್ಯ ವರ್ಗದ ಕಲ್ಲು ನಿಖಲು ಜನಪ್ರತಿನಿಧಿ ಆವಡುನಾಡ ನಿಖಲ ಮನಸ್ಸರು ಇಂಕ ಸ್ವಂತಗ ದಾಲ ಬುಡ್ಚಿ ಎನ್ನದು ಸಮಾಜದ ಕಟ್ಟ ಕಡೆದ ವ್ಯಕ್ತಿ ನ್ಯಾಯ ಕೊರೆ ಬಿದ್ದಾಡ್ದಾರೆ ಐಕೋಸ್ಕರ ಕೆಲಸ ಮಂತೊಂದು ಬೈದಾರೆ ಪ್ರತಿಯೊಂದು ಪಂಚಾಯತ್ ಸದಸ್ಯ ಒಪ್ಪು ಪಂಚಾಯತ್ ಅಧ್ಯಕ್ಷ ಒಪ್ಪು ಪಂಚಾಯತ್ ಉಪಾಧ್ಯಕ್ಷರು ನಿಖಲು ಈ ಕೇಂದ್ರದ ರಾಜ್ಯದ ಪೂರ ಸವಲತ್ತು ಜನಕ್ಕಳು ಮುಟ್ಟವನಂಜಿನ ಕೆಲಸ ಮಂತೊಂದು ಬೈದಾರೆ ಏದಕ್ಕೆ ನಿಖಲು ಮನಸ್ಸು ಮುಲ್ಪದ ಗಟ್ಟಿ ಮಂತೊಂದು ಪೋಡ್ದಾದ ಬಂಡ ಎಂಕಲ್ನ ಕಿಶೋರಣ್ಣೆ ವಿಧಾನ ಪರಿಷತ್ ಸದಸ್ಯ ಬೊಕ್ಕ ನಿಖಲ್ನ ಪೂರ ಧ್ವನಿಯಾದ ಮೇಲ್ಮನೆಟ್ಟು ಗಟ್ಟಿ ಧ್ವನಿಟ್ಟು ಪಾತ್ರ ಮುಖಾಂತರ ಇಡೀ ಸಮಾಜದ ಇಡೀ ಮೂಡುಬಿದ್ದಿರ ಜನಕ್ಕಲ್ನ ಕಷ್ಟಗೆ ಸ್ಪಂದಿಸೋಣ ಕೆಲಸ ಮನ್ಪೆ ಗಟ್ಟಿ ಧ್ವನಿ ನಿಖಲು ಪೋಲಿ ಆ ಮುಖಾಂತರ BJP ಬೆಂಬಲಿತ ಅಭ್ಯರ್ಥಿಗಳು ಮಾತ್ರ ಹತ್ತು ಪೂರೇರೆಲ್ಲ ಇನ್ನು ರಾಜ್ಯಡು ಪ್ರಜ್ ಸರಕಾರ ಕಾಂಗ್ರೆಸ್ ಸರಕಾರ ಜಿಲ್ಲಾಧ್ಯಕ್ಷರು ಪಂಡಿರು ಸರಕಾರ ಎಂಚೊಂಡು ಪಂಡದಾಂಡ ಸಿದ್ದರಾಮಯ್ಯರು ಬಂದ ನಮಕ್ ಪೂರಲ್ಲಿ ಇತ್ತನು ಮೇರೆ ಅಹಿಂದ ಮೇರೆ ಪಾಪದಕ್ಲಿ ಹೆಲ್ಪ್ ಮನ್ಪೇರು ನಮ್ಮ ಮನಸ್ಸಲ್ಲಿ ಇತ್ತನು ಆಂಡ ಸರಕಾರ ಬತ್ತಿನ ನಿರಂತರ ಭ್ರಷ್ಟಾಚಾರ ಮಂತೊಂದು ಬೈದೇರು ಆ ರೀತಿ ಪಂಡದಾಂಡ ಇಡೀ ಸರಕಾರದ ಖಜಾನೆ ಖಾಲಿ ಆತನು ಓವಿಯ ಶಾಸಕರನಕ್ಲಿ ಅನುದಾನ ಇಜ್ಜಿ ಆಂಡ ಯಾನ್ ನಿಖಲ್ನ ಪೂರೆಲ್ನ ಪರವಾದ ಗಟ್ಟಿ ಧ್ವನಿ ಇಟ್ಟು ನಿಖಲು ಮಾತೆರೆಲ್ನ ಪಂಡ ಖಾಲಿ BJP ಬೆಂಬಲಿತ ಅಭ್ಯರ್ಥಿ ಮಾತ್ರ ಹತ್ತು ಬಾಕಿದಾಗ್ಲೆಲ್ಲ ಓಟ್ ಪಾಡ್ಪಡೋ ಮುಖಾಂತರ ಮಸ್ತ್ ಅಂತರ ನಮಗೆ ಗೆಂದೋಡು ಅವು ಕಿಶೋರ್ನ ಗೆಲುವತ್ತು ತಾಯಿ ಭಾರತಾಂಬೆನ ಗೆಲುವು ಭಾರತೀಯ ಜನತಾ ಪಾರ್ಟಿದ ಗೆಲುವು ಬಂದು ಕಾಂಗ್ರೆಸ್ ಸರ್ಕಾರ ಕೂಡ ಬಿಸಿ ಪುಟ್ಟವನ ಮುಖಾಂತರ ಎಲ್ಲಂಜಿ ನನ್ನ ಖಾಲಿ ಇನಿ ಮಾತ್ರ ಒಂಜಿ ಚುನಾವಣಾ ಪ್ರಚಾರ ಸಭೆ ಪೆರಾಪುಣು ಒಂಜೇ ದಿನ ಒಪ್ಪುಣು ಎಲ್ಲದ ಒಂಜಿ ದಿನ ಮಾತ್ರ ಅಂಚಾದ ನಿಖಲು ಮಾತಿಲ್ಲ ನನ್ನ ಬರ್ಪನ 2 ದಿನ ನಮ್ಮ ಪಕ್ಷದ ಗೆಲುವು ಶ್ರಮಿಸಲೇ ಬಂದು ಪ್ರಾರ್ಥನೆ ಮಂತೊಂದು ಆ ಭಗವಂತೆ ಆ ತಾಯಿ ಭಾರತಾಂಬೆ ನಿಖಲೇ ಮಾತಿರಲ್ಲ ಆ ಶಕ್ತಿ ಕೊಡ ಬಂದು ಏನ ಪಾತ್ರ ಮುಗಿತಂದ್ರೆ ಭಾರತ್ ಮಾತಾಗಿ ಜೈ ಸಮಸ್ಯೆಗೆ ಧ್ವನಿಯಾಗ್ತೇನೆ ಎಂಬ ಭರವಸೆ ನೀಡಿರುವಂಥ ಅಭ್ಯರ್ಥಿಗೆ ಶುಭವನ್ನು ಹಾರೈಸುತ್ತಾ ಇದೀಗ ಮಂಡಲ ಅಧ್ಯಕ್ಷರ ಮಾತನ್ನು ಆಲಿಸಲಿಕ್ಕೆ ಇದ್ದೇವೆ. ಬಂದಂಥ ಎಲ್ಲ ಜನಪ್ರತಿನಿಧಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿದೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ಇಲ್ಲಿಂದ ನಿರ್ಗಮಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸ್ತೇವೆ. ಇದೀಗ ನಮ್ಮ ಮುಂದೆ ಮಂಡಲ ಅಧ್ಯಕ್ಷರು. ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮೂಡಿದ್ರಿ ಮಂಡಲ ಇನಿ ವಿಧಾನ ಪರಿಷತ್ದ ಉಪಚುನಾವಣೆದ ದೃಷ್ಟಿಡಿ ನಮ್ಮ ಮಾತ ಮೂಲು ಸೇಡ್ದ ಇನ್ನಿತ ಈ ಒಂಜಿ ಸಭಾ ಕಾರ್ಯಕ್ರಮದ ವೇದಿಕೆಡು ಉಪಸ್ಥಿತಿ ಉಪ್ಪುನಂಚಿನ ನಮ್ಮನ ಪಾರ್ಟಿದ ಅಧ್ಯಕ್ಷರಾಯನಂಚಿನ ಜಿಲ್ಲೆದ ಸತೀಶ್ ಕುಂಪಳುಲ್ಲೇರು ಅವೇ ರೀತಿ ನಮ್ಮನ ಕ್ಷೇತ್ರದ ಅಭಿವೃದ್ಧಿದ ಅಧಿಕಾರಿರಾಯನಂಚಿನ ಉಮನಾಥ್ ಕೋಟ್ಯಾಂಡ್ರು ಉಲ್ಲೇರು ಇನ್ನಿತ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂಚೆನೆ ನಮ್ಮನ ಭಾರತೀಯ ಜನತಾ ಪಾರ್ಟಿದ ವಿಧಾನ ಪರಿಷತ್ದ ಅಭ್ಯರ್ಥಿ ನಂಚಿನ ಕಿಶೋರ್ ಕುಮಾರ್ ಪುತ್ತೂರು ಉಲ್ಲೇರು ಅಂಚೆನೆ ನಮ್ಮನ ಪುರಸಭೆ ಅಂಚೆನೆ ನಗರ ಪಂಚಾಯತ್ ಪಕ್ಷದ ಪ್ರಮುಖರು ಮಾತ ವೇದಿಕೆ ಉಲ್ಲೇರು ಅವೇ ರೀತಿ ವೇದಿಕೆದ ಎದುರುಡು ನಮ್ಮನ ಗ್ರಾಮ ಪಂಚಾಯತಿದ ಅಧ್ಯಕ್ಷರು ಉಪಾಧ್ಯಕ್ಷರು ಅಂಚೆನೆ ಸದಸ್ಯರು ಪಕ್ಷದ ಪ್ರಮುಖರು ಮಾತ ನಮ್ಮ ಮೂಲು ಸೇಡ್ದಿನಂಚಿನ ಉದ್ದೇಶ ನಂಗೆ ಮಾತೆರೆಗಳ ಗೊತ್ತುಂಡು ಇನಿ ಕೋಟ ಶ್ರೀನಿವಾಸ ಪೂಜಾರಿ ಮೇರ್ನ ಸ್ಥಾನಗಾಯಪಿನಂಚಿನ ಉಪಚುನಾವಣೆಡು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತನ ನಂಗಿನಿ ಕೊಡ್ದು ಒಂಜಿ ಪಕ್ಷಗೂ ಒಂಜಿ ಎಡ್ಡೆ ಶಕ್ತಿ ಅಂಚೆನೆ ಒಂಜಿ ಎಡ್ಡೆ ಸಂದೇಶವನ್ನು ಕೊಡ್ತುಂಡು ಒಂದು ಪೂರ ನಂಗೆ ಗೊತ್ತುತ್ತಿನ ವಿಚಾರ ಅಣ್ಣ ನಮ್ಮ ಕರ್ತವ್ಯ ಎಲ್ಲ ಐತೊಟ್ಟಿಗೆ ಮಸ್ತುಂಡು ಆ ಕರ್ತವ್ಯನು ನಿಖಲಿಗೆ ಖಂಡಿತವಾದ್ಲ ನೆನೆಪುಲ್ಲುಂಡು ಮಾತೆರ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬಂಡ ಒಂಜಿ ಪಕ್ಷದ ಆಸ್ತಿ
ದೇಗಬಂಡ ಗ್ರಾಮ ಪಂಚಾಯತ್ ಹಿಡ್ದು ಬೂತ್ ಮಟ್ಟೊಡ್ದು ಸಂಘಟನೆ ಆನಂದ ಮಾತ್ರ ಭಾರತೀಯ ಜನತಾ ಪಾರ್ಟಿ ಖಂಡಿತವಾದ ಬುಲವೇರ ಸಾಧ್ಯ. ಅವೇ ಮಾರ್ಗದರ್ಶನ ಅವೇ ರೀತಿಡ್ ಬುಲೆ ಒಂದು ಬೈದಿನಂಚಿನ ವಿಚಾರಲು ಅಂಡ ಗ್ರಾಮ ಪಂಚಾಯತಿದ ಸದಸ್ಯರು ಮಸ್ತ್ ಚುನಾವಣೆಯನ್ನು ನಮ್ಮ ಎದುರಿಸಾದ ಅಂಡ ಇನಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಯ್ಕೆ ಮಲ್ಪುನಂಚಿನ ಒಂದು ಅವಕಾಶ ಒಂದು ಅಭ್ಯರ್ಥಿನ ಆಯ್ಕೆ ಮಲ್ಪುನಂಚಿನ ಅವಕಾಶ ನೆಡ್ದು ದುಂಬು ಮಸ್ತ್ ಚುನಾವಣೆ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅದಪ್ಪ ಬೇತೆ ಬೇತೆ ಒಂಜಿ ಸಂದರ್ಭದಲ್ಲಿ ನಮ್ಮ ಚುನಾವಣೆಯನ್ನು ಎದುರಿಸಾದು ವೋಟಿಂಗ್ ಮಲ್ದಿನಕುಲು ಅಂಡ ಕೆಲವು ಸಲ ನಮ್ಮಡ ಅನುಭವ ಅತ್ತಡ ಪೂರ ವಿಚಾರಗಳು ನಮ್ಮಡ ಊಲ ಕಡಿಮೆ ಇಜ್ಜಿ ಅಂಡ ಕೆಲವು ಸರಿ ನಮ್ಮನ್ನ ಅಮಸರ್ ಹತ್ರ ಅವಸರ ಬಂದ್ಪೇರು ಅವೇನು ಆ ದೃಷ್ಟಿಡ್ ಕೆಲವು ಸರಿ ವ್ಯತ್ಯಾಸ ಆರೆ ಸಾಧ್ಯತೆ ಒಪ್ಪುಂಡು ಅವು ನಮ್ಮಡ ಆ ಒಂದಿನಂಚೆ ನಮ್ಮ 25ನೇ ತಾರೀಕುದಾನಿ ನಮ್ಮ ಮಾತೇರ್ಲ ಒಂಜಿ ಎಡ್ಡೆ ನಮ್ಮನ ಹಿರಿಯ ಕಾರ್ಯಕರ್ತರನ್ನ ಇಲ್ಲಡಿ ಸೇಡ್ದು ಅಲ್ಪ ಮಾತ ಒಟ್ಟುಗಾದು ಪಾತೆರೊಂದು ನಮ್ಮನೊಂಚೂರು ಹಿರಿಯ ಕಾರ್ಯಕರ್ತರಾದಪ್ಪು ಹತ್ರ ನಮ್ಮನ ಮಹಿಳಾ ಒಂಜಿ ಸದಸ್ಯರೆಲ್ಲ ಆದಿತ್ತಂಡ ಆ ಕಳ್ಳ ಒಂಜಿ ವೋಟಿಂಗ್ ಎಂಚ ಮಲ್ಪನು ಬಂದಕ್ಕಲಿಗೆ ತೆರಿಪವನಂಚಿನ ಕೆಲಸ ನಮ್ಮ ಮಲ್ಪೋಡು ನಮ್ಮ ಭಾರತೀಯ ಜನತಾ ಪಾರ್ಟಿದ ಸಿದ್ಧಾಂತ ಖಂಡಿತ ಸಾಮಾನ್ಯ ಒಂಜಿ ವ್ಯಕ್ತಿನ ಗುರುತಿಸಾದು ಮಸ್ತ್ ಚುನಾವಣೆಡು ನಂಗೆ ಅಭ್ಯರ್ಥಿನ ಕೊಡ್ತೇರು ದೇಗಬಂಡ ನಮ್ಮ ಮೂಲದ ಶಾಸಕರೇ ಆದಪ್ಪು ಒಂಜಿ ಬೇತೆ ಪಕ್ಷದ ಕೆಲವೊಂದು ವಿಚಾರ ತೂನಾಗ ಒಂಜಿ ವ್ಯಕ್ತಿ ಹತ್ರ ಒಂಜಿ ಶಾಸಕರನ್ನು ಭೇಟಿ ಆವಡುಂದಂಡ ಐಕ್ ಮಧ್ಯಗೊಂಜಿ ವ್ಯಕ್ತಿ ಅರಂಡಲ್ಲ ಬೋಡು ಅಂಡ ನಮ್ಮ ಶಾಸಕರು ನಡೆಪೋದು ಬೇಲೆ ಮಲ್ಪೋಡುಂದಂಡ ಖಂಡಿತವಾದ ಲೈಕ್ ಮಧ್ಯಗೆ ವ್ಯಕ್ತಿ ಎರಲ ಬುಡ್ಚಿ ನೇರ ಕಾರ್ಯಕರ್ತ ಪೋದು ಬೇಲೆ ಮಲ್ಪುನಂಚಿನ ಖಂಡಿತಲ ಒಂಜಿ ಅವಕಾಶ ನಮ್ಮ ಶಾಸಕರು ಉಂಡು ನಮ್ಮ ಸಂಸದರ್ನಲ್ಪ ಮಧ್ಯಗು ಏರ್ಲ ಪಾತೆರ ಜನ ಬೋಡುಂದು ನೇರವಾದ ನಮ್ಮ ಸಂಸದರ್ನಲ್ಪ ಪೋದ್ಲ ಬೇಲೆ ಮಲ್ಪುನಂಚಿನ ಅವಕಾಶ ನಂಗುಂಡು ಅಂಚೆನೆ ಒರಿ ಇತ್ತೆ ನಂಗೆ ಉಪಚುನಾವಣೆ ಕೊಡ್ತೀನಂಚಿನ ಅಭ್ಯರ್ಥಿಲ ಏರ್ಲ ಮಧ್ಯಗು ಜನ ಬೋಡೊಂದು ನೇರವಾದ ಪೋದು ಪಂಚಾಯತಿ ಪ್ರತಿನಿಧಿ ಏನಾರು ನೇರವಾದ ಅಲ್ಪ ಪೋದು ಅರ್ಡ ಬೇಲೆ ಮಲ್ಪವನಂಚಿನ ಖಂಡಿತ ಸಾಮರ್ಥ್ಯ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯಗುಂದಂಡ ಪಕ್ಷ ಒಂಜಿ ಅಭ್ಯರ್ಥಿನ ಕೊರ್ನಾಗ ಕಾರ್ಯಕರ್ತರಿಗೆ ಇಂಚ ಬೋಡ ಅಂಚ ಅಭ್ಯರ್ಥಿನ ಕೊಡ್ತೇವೆ ಒಂದು ಪೂರ ಜನಪ್ರತಿನಿಧಿ ಆಯ್ನಂಚಿನ ನಮ್ಮ ಭಾಗ್ಯಂದೇ ಪನೋಡು ಯಾನ್ಲ ಒಂಜಿ ಗ್ರಾಮ ಪಂಚಾಯತಿದ ಸದಸ್ಯ ಆದ ಪನೊಂದುಲ್ಲ ನಮಕ್ ಅಭಿವೃದ್ಧಿ ಮಲ್ತದು ಮಸ್ತ್ ನಮ್ಮ ಪಂಚಾಯತಿನ ಅಭಿವೃದ್ಧಿ ಮಲ್ದ ಅಂಡ್ ನಮ್ಮ ಪರವಾದ ವಿಧಾನ ಪರಿಷತ್ತು ಉಲೈಡ್ ಸದಸ್ಯರನ್ನ ಒಂಜಿ ಪರವಾದ ಧ್ವನಿಗೊರ್ಪಿನಂಚಿನ ಒಂಜಿ ವ್ಯಕ್ತಿ ಬೋರ್ಡು ಬಂದಂಡ ಕೋಟ ಶ್ರೀನಿವಾಸ್ ಪೂಜಾರ್ಲು ಮಸ್ತ್ ಧ್ವನಿ ಕೊಡ್ತಿನಾರು ಇನಿ ಅಂಚನೆ ಕಿಶೋರ್ ಕುಮಾರ್ ಪುತ್ತೂರ್ಲ ನಮ್ಮಂಚಿನ ಜನಪ್ರತಿನಿಧಿನ ಪರವಾದ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳ ಪರವಾದ ಧ್ವನಿ ಕೊರ್ಪಿನಂಚಿನ ಒಂಜಿ ಶಕ್ತಿ ಖಂಡಿತವಾದ ಲಾರ್ಡ್ ಉಂಡು ದಯಗ ಉಂಡು ಬಂಡ ನಮ್ಮ ಮಾತೆರೆಗಳ ವಿಚಾರ ಗೊತ್ತುಂಡು ಮಸ್ತ್ ವರ್ಷೋಡ್ದುಂಚಿ ನಮ್ಮನ್ನ ಯುವ ಮೋರ್ಚಾದು ಪಕ್ಷದ ಬೇತೆ ಬೇತೆ ಜವಾಬ್ದಾರಿ ಕೆಲಸ ಮಲ್ತದು ಕಾರ್ಯಕರ್ತರನ್ನ ಪರವಾದ ಉಂತದು ಹಿಂದುತ್ವದ ಪರವಾದ ಉಂತದು ಮಸ್ತ್ ಬೇಲೆ ಮಲ್ದಿನಂಚಿನ ವ್ಯಕ್ತಿ ಇನಿ ಕಿಶೋರ್ ಕುಮಾರ್ ಪುತ್ತೂರು ಅಂಚಾದ ಪುನಗ ಕಾರ್ಯಕರ್ತರನ್ನ ಬೇನೆಯಿನ ಜನಪ್ರತಿನಿಧಿಗಳನ್ನ ಬೇನೆಯಿನ ಅಂದರೆಗದಲ್ಲ ಎಲ್ಲ ಪಂದುಗೊರಡೊಂದುಜ್ಜಿ ಅರೆಗೆ ಖಂಡಿತವಾದ್ಲ ಅನುಭವ ಉಂಡು ಅಂಡ ಪಕ್ಷ ಕೊಡ್ತುಂಡು ಸೀಟ್ ನನ್ನ ಊರಿನಂಚಿನ ಜವಾಬ್ದಾರಿ ನಮ್ಮನ ಗ್ರಾಮ ಪಂಚಾಯತಿ ಸದಸ್ಯರನ್ನ 270 ಜನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಲ್ಲ 20 ಗ್ರಾಮ ಪಂಚಾಯತಿ ಒಂಜಿ ಪುರಸಭೆ ಒಂಜಿ ನಗರ ಪಂಚಾಯತಿ ಮರಣಿ ಬಂಟ್ವಾಳ ನಡತಿನಂಚಿನ ನಮ್ಮನ ಸಮಾವೇಶಗೂ ಮಸ್ತ್ ಜನ ನಮ್ಮ ಪಂಚಾಯತ್ ಸದಸ್ಯರು ಬೈದೇರು ಒಂಜಿ ಇನಿ ಕೆಲವೊಂಜಿ ಕಾರಣಾಂತರಡು ಪಂತೇರು ಎಂಕಲ್ನ ಸಮಸ್ಯೆ ಇಂಚೊಂಡು ಒಂದು ಖಂಡಿತ ಅರ್ಥ ಆಪುಂಡು ದಯಪಂಡ ಮುಜಿ 4 ಕಾರ್ಯಕ್ರಮ ಒಂಜಿ ವಾರಡು ಬನ್ನಾಗ ಪೂರ್ತಿ ಅವಧಿನ ಕೊರ್ರೆಲ್ಲ ಇಲ್ಲದ ಸಮಸ್ಯೆ ಅನ್ನತ್ತು ಬೇತೆ ಕೆಲಸ ಒಪ್ಪಿನಕ್ಲೆ ಸಮಸ್ಯೆ ಉಂಡು ಅಂಡ ವಾ ಸಮಸ್ಯೆ ಇತ್ತನಂದಲ್ಲ 21ನೇ ತಾರೀಕು ದಾನಿ ವಾ ವ್ಯತ್ಯಾಸ ಒಂದಿನಂಚ ನಮ್ಮ ಮಂಡಲದೊಂಜಿ ಪ್ರಮುಖರನ್ನು ನಿಯೋಜನೆ ಮಲ್ದು 22 ಜನ ಅಕಲ್ನ ಪಾತೆರಿಗೂ ಗೌರವ ಕೊಡ್ದು ಪಕ್ಷದ ಸಿದ್ಧಾಂತಗೂ ಬೊಕ್ಕ ನಿಷ್ಠೆಯನ್ನು ತೋಜಾವನಂಚಿನ ಕೆಲಸ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮಲ್ಪೋಡು ಅಂಚನೆ ದಯಗ ಬಂಡ ನಮ್ಮ ಇನಿ 270 ಓಟುಲ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿಗೆ ಬೂರ್ನುಂದಂಡ ಮೂಡುಬಿದ್ರಿದ ಪಂಚಾಯತ್ ಜನಪ್ರತಿನಿಧಿನ ನಿಷ್ಠೆಯನ್ನು ನಮ್ಮ ಖಂಡಿತವಾದ ದೆರ್ತು ತೋಜಾಯ ನಂಚಾಪುಂಡು ಆ ಕೆಲಸ ನಮ್ಮ ಮಾತೆರ್ಲ ಮಲ್ಪುಗ ಬಂದೊಂದು ನಿಗಳ್ಡ ವಿನಂತಿನ ಮಲ್ತೊಂದುಲ್ಲ ಅವೇ ರೀತಿ ನಮ್ಮ ಮರಣಿ ಪ್ರತಿ ಶಾಸಕರನ್ನ ಪ್ರವಾಸ ಮಂಡಲದ ಟೀಮ್ ಅಂಚನೆ ಶಾಸಕರನ್ನೊಟ್ಟಿಗೂ ನಮ್ಮ ಇಡೀ 20 ಗ್ರಾಮ ಪಂಚಾಯತಿ ಅಂಚನೆ ಪುರಸಭೆ ಪಟ್ಟಣ ಪಂಚಾಯತಿ ಪ್ರವಾಸ ಕೊಡ್ತಾ ಮಾತಾ ಜನಪ್ರತಿನಿಧಿನಕ್ಲು ಅಲ್ಪ ಬತ್ತದ ಸಹಕಾರ ಕೊಡ್ತಾರೆ ಅವೇ ರೀತಿ ಇನಿಲ ಬೈದಾರೆ ಇನಿಲ
ಒಂಜಿ ಈತು ಜನ ಸಿಗ್ನೇಚರ್ ಪಾಡ್ದಜೇರ್ ಬನ್ಪಿನಂಚಿನ ಒಂಜಿ ಅಭಿಪ್ರಾಯ ಬತ್ತಂದ್ರೆ ಪಾಡಂದಿನಕುಲು ಪಾಡ್ಲೆ ಇತ್ತೆದ ಅಂಕಿಅಂಶ ಪ್ರಕಾರ 155 ಜನ ಇನಿ ಬೈದ ನಮ್ಮ ಪಂಚಾಯತ್ ಸದಸ್ಯರನಕುಲು ಕೆಲವೊಂಜಿ ಪಂಚಾಯತ್ ಪ್ರಮುಖರು ಬೈದ ಅಂಡ ಕಾರಣ ಅಂತೋಡು ಬರಂದೆತ್ತೆರಡಲ್ಲ ಆ ಕಾರಣ ಎಲ್ಲ 21 ತಾರೀಕದನೆ ಆ ಕಾರಣ ಉಪ್ಪರೆ ಬಲ್ಲಿ ಎಂಜಿನಂಡಲ ನಮ್ಮ ಪಾರ್ಟಿ ಸಿದ್ಧಾಂತಗೂ ಪಾರ್ಟಿದ ನಮ್ಮ ಪಾರ್ಟಿ ಕೊಡ್ತಿನಂಚಿನ ಅಭ್ಯರ್ಥಿಗೆ ಓಟು ಮಲ್ಪುನಂಚಿನ ಜವಾಬ್ದಾರಿ ನಮಕ್ ಮಾತ ಪ್ರಮುಖರೆಗ್ಲುಂಡು ಉಂದ್ಯಾನು ಮಂಡಲದ ಪರವಾದ ವಿಶೇಷವಾದ ನಿಕಲ್ಡ ವಿನಂತಿನ ಮಲ್ತೊಂದುಲ್ಲೆ ಅಂಚೆನೆ ನೆಡ್ದುಂಬು ಕೆಲವೊಂಜಿ ನಂಗೆ ಪಕ್ಷ ಸೂಚನೆ ಕೊಡ್ತಿನಂಚಿನ ಸದಸ್ಯತಾ ಅಭಿಯಾನದ ಬಗ್ಗೆ ಎಲ್ಲ ಮಸ್ತ್ ಜನ ಎದುರುಡ್ಕೊಳ್ದಿನಂಚಿನ ಪ್ರಮುಖರು ಮಾತೆರ್ಲ ನಮ್ಮ ಪಕ್ಷಗೊಂಜಿ ಟೈಮ್ ಕೊಡ್ದು ಸದಸ್ಯತ್ವ ನೋಂದಣಿ ಮಲ್ದ ಇನ್ನು 25,000 ಮಿತ್ತು ನಮ್ಮ ಸದಸ್ಯತ್ವ ಮಲ್ದ ಅಂಡ ಜಿಲ್ಲೆ ಬೊಕ್ಕ ರಾಜ್ಯ ನಮ್ಮ ಮಂಡಲೋಡು 50,000 ಸದಸ್ಯತ್ವ ಆವೋಡು ಬನ್ಪಿನಂಚಿನ ಸೂಚನೆ ಬೊಕ್ಕ ನಂಗೆ ಮಾರ್ಗದರ್ಶನಲ ಜಿಲ್ಲಾಧ್ಯಕ್ಷರು ಇತ್ತೆಲ್ಲ ಪಂಡೇರಿ ಆ ರೀತಿ ಮಲ್ತಂಡ ನಂಗೆ ಸದಸ್ಯತ್ವ ಮಲ್ಪರೆ ಸಾಧ್ಯ ಅಂದೆ ಆ ವಿಚಾರೋಡ್ಲೆ ನಾನು ವಿನಂತಿ ಮಲ್ತೊಂದುಲ್ಲೆ ಯಾನು ಮರಣಿ ಗ್ರಾಮ ಪಂಚಾಯತಿ ಮಟ್ಟೋಡು ಪೋದು ಪಾತೆರ್ನಗಲ್ಲ ವಿಷಯ ಪ್ರಸ್ತಾಪ ಮಲ್ಪೆ ಅಂಡ ಇನಿ ಬರಂದಿನ ಕುಲುಪ್ಪೇರೆಂದು ಕೂಡ ಆ ವಿಚಾರವನ್ನು ಪ್ರಸ್ತಾಪ ಮಲ್ತೊಂದುಲ್ಲೆ ಕ್ಷೇತ್ರಡ್ ಅಭಿವೃದ್ಧಿ ಆತಿನ ಏತು ಬಂಡ 2.5 ಕೋಟಿ ಅಧಿಕದ ಅಭಿವೃದ್ಧಿ ನಮ್ಮನ ಮೂಡುಬಿದಿರೆ ಕ್ಷೇತ್ರಡ್ ಆತಂಡು ಅಂಡ ಆತ ಮಲ್ಲ ಅಭಿವೃದ್ಧಿ ಆಯ್ಬೊಕ್ಕ ನಮ್ಮ ಸದಸ್ಯತ್ವಡು ಪಿರ ಉಲ್ಲ ಬನ್ಪಿನಂಚಿನ ಸಂದೇಶ ಜಿಲ್ಲೆಗಾಡು ರಾಜ್ಯಗಾಡು ನಮ್ಮ ಕೊರ್ರೆ ಬಲ್ಲಿ ದಯಕ್ ಬಂಡ ಶಾಸಕರು ಏಪ ಒಲ್ಪ ಪೋದು ಪಾತೆರ್ನಲ್ಲ ಬನ್ಪೇರಿ ಯಾನು ಎನ್ನ ಕ್ಷೇತ್ರದ ಅಭಿವೃದ್ಧಿ ಯಾನು ಪಿರ ಉಂತುದುಜಿ ಎನ್ನ ಕ್ಷೇತ್ರದ ಕಾರ್ಯಕರ್ತೆ ಬತ್ತಿನ ಬೇಲೆ ಖಂಡಿತವಾದ್ಲ ಮಲ್ದೆ ಆಂಡೆ ಯಾನು ನಿಕಲ್ ಹಿಡಿದು ಬಯಕುನು ಪಕ್ಷಕೂರ್ನಿ ಎಂಚಿನ ಸೂಚನೆ ಉಂಡ ಐಕ್ ನಮ್ಮ ಬದ್ಧರಾದ ಬೇಲೆ ಮಲ್ಪೋಡು ಬನ್ಪಿನಂಚಿನ ಒಂಜಿ ಸೂಚನೆ ಹತ್ರ ಅಭಿಪ್ರಾಯನ ವ್ಯಕ್ತಪಡಿಸಾದೇರು ಆರು ವ್ಯಕ್ತಪಡಿಸಾಯನಂಚಿನ ಅಭಿಪ್ರಾಯಗೂ ನಮ್ಮ ಮಾತೆರ್ಲ ಕೈ ಜೋಡಿಸಾದ ನನ್ನ ಊರಿನಂಚಿನ 15 ಅವಕಾಶ ಇನ್ನುಂಡ ಪ್ರತಿ ಊರಿ ಪ್ರಮುಖರ್ಲ ನೆಟ್ ನಮ್ಮ ಎಡ್ಡೆ ರೀತಿದ ಒಂಜಿ ಟೈಮನ್ನು ಕೊಡ್ದು ಸಂಘಟನೆ ಮಲ್ಪರೆ ಅಂಚಿನ ಸದಸ್ಯತ್ವ ಮಲ್ಪರೆ ಮಾತೆರ್ಲ ಕೈ ಜೋಡಿಸಲೆ ಬಂದು ಮಂಡಲದ ಪರವಾದ್ನಿಕಲ್ಡ ವಿನಂತಿನ ಮಲ್ತೊಂದುಲ್ಲೆ ಚುನಾವಣೆದ ದೃಷ್ಟಿಡ್ ನಮ್ಮ ಮಸ್ತ್ ಸೂಚನೆ ಪೂರ ಕೊಡ್ತಾ ಎಂಚ ಏರ್ನ ಇಲ್ಲಡಿ ಸೇರೋಡು ಆ ಇಲ್ಲಡಿ ಸೇರಿ ಬೊಕ್ಕ ಒಟ್ಟುಗ ಒಂಜಿ ಗ್ರೂಪ್ ಫೋಟೋಗೆ ಎತ್ತದು ಬೊಕ್ಕ ಮತದಾನ ಮಲ್ಪರೆ ಪೋರುಡು ಒಂಜಿ ವ್ಯಕ್ತಿ ಎಂಕ್ ಒಂಜಿ ಗಂಟೆ ಬುರ್ದು ಬರ್ಪೆ ಬಂಡ ಖಂಡಿತ ಅದು 1 ಗಂಟೆ ಕಾತಂಡಲ ಮಲ್ಲೆಜ್ಜಿ ಅಂಡ ಬರೋಡು ನಮ್ಮ ಮತದಾನ ಕೇಂದ್ರಗೂ ನಮ್ಮ ಏತು ಜನ ಸದಸ್ಯರುಲ್ಲೆರ ಒಟ್ಟುಗಾದೆ ಬತ್ತು ಮತದಾನ ಮಲ್ಪುನಂಚಿನ ಒಂಜಿ ಪ್ರಕ್ರಿಯೆ ಆವೋಡು ಬಂದು ಒಂದು ಮಂಡಲದ ಬೊಕ್ಕ ಜಿಲ್ಲೆದ ಸೂಚನೆ ಪ್ರಕಾರ ನಮ್ಮ ಮಂಡಲೋಡ್ಲೈಕ್ ಸಾಕಾರ ಕೊರೋಡು ಮತದಾನ ಮಲ್ತಾಯಿ ಬೊಕ್ಕ ಪಿರ ಒಂಜಿ ಗ್ರೂಪ್ ಫೋಟೋಗೆ ಎತ್ತದು ನಮ್ಮನ ಪಂಚಾಯತ್ ಎದುಡು ಗ್ರೂಪ್ ಫೋಟೋಗೆ ಎತ್ತದು ಅವೇನು ಫೋಟೋನ್ಲ ಸುರುಟು ಮತದಾನ ಮಲ್ಪರೆ ಪೋಡ್ದುಂಬುಲ ಗೀದಿನ ಫೋಟೋನ್ ರೆಡ್ಡಿನ ಮಾಶಕ್ತಿ ಕೇಂದ್ರ ಅಂಚಿನ ಜಿಲ್ಲೆ ನಮ್ಮನ ಮಾಶಕ್ತಿ ಕೇಂದ್ರದ್ದು ಮಂಡಲಕ್ಕೆ ಬರ್ಪುಂಡು ಈ ಪ್ರಕ್ರಿಯೆ ಮಲ್ತನಂದಾಂಡ ನಮನ ಗ್ರಾಮ ಪಂಚಾಯಿತಿ ಪಕ್ಷ ಕೊಡ್ತಿನಂಚಿನ ಸೂಚನೆಗೆ ಬೊಕ್ಕ ಪಕ್ಷದ ಸಿದ್ಧಾಂತ ಬದ್ಧರಾದೆ ಅಂಕಲ್ ಬೇಲೆ ಮಲ್ದೆ ಅನ್ಪಿನಂಚಿನ ನೇರ ಸಂದೇಶ ಆ ಗ್ರಾಮ ಪಂಚಾಯತಿ ಹಿಡಿದು ಬರ್ಪುಂಡು ನೆಕ್ ಏರು ನಮ್ಮ ಪ್ರಮುಖರುಲ್ಲೆರ ಒಂದೇ ನಾವೇ ಖಂಡಿತವಾದ್ಲ ಅಕುಲು ಜವಾಬ್ದಾರಿಗೆ ತಂದು ಮಲ್ತನಂದಾಂಡ ನಮ್ಮನ 270 ಜನಪ್ರತಿನಿಧಿನ ಓಟ್ಲ ನಮ್ಮನ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿ ನಂಚಿನ ಕಿಶೋರ್ ಕುಮಾರ್ ಪುತ್ತೂರಿಗೆ ಖಂಡಿತವಾದ್ಲ ಬೂರುಂಡು ಎಲ್ಲೇ ಪಾಡ್ನೆಂಚಿನ ಓಟು ಮೂಲತೆ ತೋಜನ್ ಕೆಲವರಿಗೆ ಪಾಪ ಒಂಚೂರು ಪ್ರಾಯದೋಷ ಹತ್ರ ಹಾಕಲಿ ಇನ್ನೆಲ್ಲ ತೊಂದರೆಪ್ಪು ಅನುಭವ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಖಂಡಿತ ಉಂಡು ಅಂಡ ಕೆಲವು ಸರಿ ವ್ಯತ್ಯಾಸ ಅವಸರಡ ಅದಾದ ವ್ಯತ್ಯಾಸ ಅನ್ನಂದ ತಾಳ್ಮೆ ಬನ್ಪಿನ ಒಂಜಿ ದೀವೊಂದು ನಮ್ಮ ಮತದಾನ ಮಲ್ಪರೆ ಪೋಪಿನಂಚಿನ ಒಂಜಿ ಟೈಮನ್ನು ಕೊರ್ಕಲ್ಪ ಒಂಜಿ ಬ್ಯಾಲೆಟ್ ಪೇಪರ್ಡ್ ಪ್ರಥಮ ಕ್ರಮ ಸಂಖ್ಯೆ 1 ಕಿಶೋರ್ ಕುಮಾರ್ ಪುತ್ತೂರು ಪುದರುಂಡು ಫೋಟೋ ಉಂಡು ಒಂಜಿ ಕಾಲಮ್ ಖಾಲಿ ಉಂಡು ನಮ್ಮಡ ಬೇತೆ ನಮ್ಮಂದ ಪೆನ್ನ ನಮ್ಮ ಉಪ್ಪು ನಮ್ಮಡ ಅಂಡ ಆ ಪೆನ್ನ ಆನಿದ ದಿನ ಕೊಂಚ ಕಿಸೆಡ್ ದಿವ ಒಂದು ಉಲಾಯ ಪೋಪಿನ ಬುಡ್ಚಿ ದಯಪಂಡ ವ್ಯತ್ಯಾಸ ಸಾಧ್ಯತೆ ಉಂಡು ಆನಿದ ದಿನ ಚುನಾವಣೆ ಆಫೀಸರ್ ಏರು ಒಂಜಿ ಪೆನ್ನು ಕೊರ್ಪೆರ ಆ ಪೆನ್ನಡ್ ಕಿಶೋರ್ ಕುಮಾರ್ ಪುತ್ತೂರು ಆರ್ನ ಎದುರು ಒಂಜಿ ಕಾಲಮಿನ ಖಾಲಿ ಉಂಡ ಐಟ್ ಒಂಜಿ ಖಾಲಿ ಒಂಜಿ ಗೀಟು ಒಯ್ಪುನಾತೆ ಐಕ ಅಡ್ಡ ಲೈನ್ ಮಿತ್ತುಡು ಒಂಜಿ ಕೊಮ ಕೊರ್ಪಿನಂಚಿನ ಬೇಲೆನ್ ಮಲ್ಪರೆ ಬಲ್ಲಿ ಒಂದು ಪ್ರಮುಖರು ಕೆಲವೊಂದು ಸದಸ್ಯರನ್ನ ಗಮನಕ್ಕಂತದ್ದು ಒಂಜಿ ಅಲ್ಪ ಓಟು ಪಾಡ್ರೆ ಪೋಡ್ದುಂಬು ಒಂದು ನೀತು ಮನೋರಿಕೆ ಮಲ್ತು ಬೊಕ್ಕ ಓಟು ಪಾಡೋಡು ದೇಗ ಬಂಡ 275 ಜನ ವೋಟಿಂಗ್ ಮಲ್ತಂಡ ಆ 275 ಓಟುಲ್ಲ BJPದ ಪರವಾದೇ ಬೂರೋಡು ಒಂಜಿ ವೇಳೆ ವ್ಯತ್ಯಾಸ ಆನಂದಂಡ ಅಸಿಂದ ಆನಂದಂಡ
ನಮ್ಮ ಸೈಡ್ ದಕ್ಲಿನ ತೂಪಿನಂಚಿನ ಪರಿಸ್ಥಿತಿ ಬರ್ಪುಂಡು ದೇಗ ಬಂಡ ವ್ಯತ್ಯಾಸ ಮಲ್ತಿನಕ್ಲಿ ಬೋಡನ್ನು ಖಂಡಿತ ಮಲ್ಪುಜೇರು ದೇ ಬಂಡ ಭಾರತೀಯ ಜನತಾ ಪಾರ್ಟಿದ ಸಿದ್ಧಾಂತೋಡು ಉಪ್ಪು ನೌಕಲು ಖಂಡಿತ ವ್ಯತ್ಯಾಸ ಮಲ್ಪುಜೇರು ಅಂಡ ಅನುಭವದ ಕೊರಟಿದ ವ್ಯತ್ಯಾಸ ಅಂಡಲ ಒಂಜಿ ಓಟುಲ ನಂಗೆ ಅಮೂಲ್ಯ ಉಂಡು ದೇ ಬಂಡ ಇತ್ಯದ ಕೆಲವು ಸಂದರ್ಭ ನಿಗಲೆ ಮಾತ ಗೊತ್ತುಂಡು ಓ ಸಂದರ್ಭಡ್ಲ ಈನ ಇಜ್ಜಿಂಡಲ ಚುನಾವಣೆ ಬನ್ನಾಗ ಒಂಜಿ ಬೇತೇನೆ ಒಂಜಿ ಕೆಲವೊಂಜಿ ಪಾತೆರಲು ಬರ್ಪುಂಡು ಅಂಡ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರ ಅದುಪ್ಪು ಅತ್ರ ಜನಪ್ರತಿನಿಧಿ ಖಂಡಿತವಾದ್ಲ ಪಾರ್ಟಿ ಸಿದ್ಧಾಂತಗೂ ಸರಿಯಾದ ಬೇಲೆ ಮಲ್ದಿನಕ್ಲು ಅವು ಪೋಡಿಗೆ ನಮ್ಮನ ಪಾರ್ಟಿ ಇಜ್ಜಿ ಅಂಡ ಓಟು ವ್ಯತ್ಯಾಸ ಆನಂದಂಡ ಎಲ್ಲ ಜಿಲ್ಲೆಡ್ ಮೂಡಿಬಿದ್ರಿಡ್ 276 ಜನ ನಮ್ಮ ಸದಸ್ಯರಿತ್ತದು ಅವಳು ಓಟ್ ಎಂಚ ಕಡಿಮೆ ಅಂಡಿಗೆ ಎನ್ನಾಗ ಉತ್ತರ ಗೊರೋಡು ಮಂಡಲ ಸಮಿತಿ ಅಂಚೆನೆ ಪಕ್ಷದ ಜವಾಬ್ದಾರಿತಿನ ಮಾತಿರ್ಲ ನಮ್ಮ ಐಕ ಹೊನೆಯಪ್ಪ ಅವು ಆ ತಪ್ಪ ಓಡುಂದಂಡ ಆ ತಪ್ಪುನು ಆವಂದಿನಂಚೆ ತೋಡುಂದಂಡ ನಮಕ್ ಕೊಡ್ತಿನಂಚಿನ 22 ಪಂಚಾಯತಿ ಉಂಡ ಆದರೆ ಪಂಚಾಯತಿ ಏರು ಪ್ರಮುಖ ಒಂದುಲ್ಲೆರ ಅಕುಲು ಒಂದು ಭಾರಿ ಜಾಗ್ರತೆ ಬೆಲೆ ಮಲ್ಪೋಡು ಜನಪ್ರತಿನಿಧಿನ ಹಿಡಿದು ವ್ಯತ್ಯಾಸ ಆನಂದಂಡ ಸಾಮಾನ್ಯ ಕಾರ್ಯಕರ್ತನ ಅಥವಾ ಸಾಮಾನ್ಯ ಮತದಾರ ಹಿಡಿದು ವ್ಯತ್ಯಾಸ ಆಪಿನಕ್ಕೆ ತಪ್ಪುದಾದ ಉಂಡು ಪನ್ಪಿನಂಚಿನ ಒಂಜಿ ಪ್ರಶ್ನಾರ್ಥಕ್ಕೆ ಚಿಹ್ನೆ ಬರ್ಪುಂಡು ದಯಪಂಡ ಜನಪ್ರತಿನಿಧಿ ಪನಿ ಬೊಕ್ಕ ಈ ಮಾತಾ ವಿಷಯ ತೆರಿದಿನೇ ಪನ್ಪಿನಂಚಿನ ನಮ್ಮನ ಮನಸ್ಸಿಡತಿನ ವಿಚಾರಗಳು ಒಂದು ಈತ ವಿಚಾರವನ್ನು ಪೂರ ಮನಸ್ಸಿಡ್ದಿದ್ದು ಎಲ್ಲಂಜಿ 21 ತಾರೀಕಿಗೆ ನಮ್ಮ ಅಭ್ಯರ್ಥಿಗೆ ಮತದಾನ ಮಲ್ಪುನಂಚಿನ ಪ್ರಕ್ರಿಯೆ ಮಾತಿರಲ್ಲ ಎಡ್ಡೆ ರೀತಿಯ ಸಹಕಾರ ಕೊರಲೆ ಇನಿ ಕಾರಣಾಂತರಡು ಬರಂದೆತ್ತಿನಂಚಿನ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಖಂಡಿತವಾದ ಪರಿಸ್ಥಿತಿ ಅದರ ಸಮಸ್ಯೆಗಳು ಖಂಡಿತ ಪ್ರತಿಯೊಂದು ವ್ಯಕ್ತಿಗೆ ಉಪ್ಪುಂಡು ಅಂಡ ಪಾರ್ಟಿ ಬೊಕ್ಕ ಪಕ್ಷದ ಸಿದ್ಧಾಂತಗೂ ಒಲ್ಪಲ ವ್ಯತ್ಯಾಸ ಮಲ್ಪನೋಕಲು ಖಂಡಿತ ಅತ್ತಂದು ಮನಪಿನ ನಂಬಿಕೆ ನಂಗೆ ಮಾತೆರೆಗಲುಂಡು ಆ ನಂಬಿಕೆಗೆ ದ್ರೋಹ ಆವಂದಿನಂಚ ಮೂಲ ಬೈದಿನಂಚಿನ ಏರು ಪ್ರಮುಖರುಲ್ಲರ ಎನ್ನ ಬಾಗಡಿ ಎಂಕ್ ಪಂಚಾಯಿತಿದ ಜವಾಬ್ದಾರಿ ಆಯ್ ಮಲ್ಪೆ ಪನ್ಪಿನ ಭಾವನೆ ಬುಡ್ದು ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿಗೆ ನಮ್ಮ ಜನಪ್ರತಿನಿಧಿನಕ್ಲು ಓಟು ಪಾಡ್ನಂಚಿನ ಜವಾಬ್ದಾರಿ ಎನ್ನೆಲ್ಲ ಉಂಡು ಪನ್ಪಿನಂಚಿನ ರೀತಿಡ್ ಬೇಲೆ ಮಲ್ತದ್ದು ಇಡೀ ಮೂಡಿಬಿದ್ರಿದ ಮಿತ್ತಿ ನಮ್ಮನ ಜಿಲ್ಲೆಡೆ ಒಂಜಿ ನಂಬಿಕೆ ದೀತೆರ ಆ ನಂಬಿಕೆಗೆ ವ್ಯತ್ಯಾಸ ಒಂದಿನಂಚಿನ ಬೇಲೆನ್ನು ಮಲ್ಪುಗ ಬೈದಿನಂಚಿನ ಮಾತ ಗ್ರಾಮ ಪಂಚಾಯತಿದ ಅಧ್ಯಕ್ಷರು ಉಪಾಧ್ಯಕ್ಷರು ಅವೇ ರೀತಿ ಸದಸ್ಯರಿಗೆ ವಿಶೇಷವಾಗಿ ನಂಚಿನ ಅಭಿನಂದನೆ ಸಲ್ಲಿಸವೆ ಈ ಪೊರ್ತು ಪಂಡ ಮಸ್ತ್ ಬೇತೆ ಬೇತೆ ಬ್ಯುಸಿ ಶೆಡ್ಯೂಲ್ಡ್ಲ ಬತ್ತದು ಪಾರ್ಟಿಗೆ ಸರಿಯಾದ ಒಂಜಿ ಸಿದ್ಧಾಂತಕ್ಕೆ ಸರಿಯಾದ ಬರ್ಪರಂದಾಂಡ ನಿಕಲಿಗೆ ವಿಶೇಷವಾಗಿ ನಂಚಿನ ಅಭಿನಂದನೆ ಖಂಡಿತವಾದ್ಲ ಸಲ್ಲಿಸಾವೆ ದಯಪಂಡ ಪ್ರತಿಯೊರಡ್ಲ ಈ ಭಾವನೆ ನಿತ್ಯ ನಿರಂತರ ಪಾರ್ಟಿದ ಮಿತ್ತು ಉಪ್ಪಾಡು ಅವೇ ರೀತಿ ಬೈದಿನಂಚಿನ ಸದಸ್ಯರು ಎರಾಂಡಲ ಸಿಗ್ನೇಚರ್ ಮಲ್ಪಂದೆ ಬಾಕಿ ಇತ್ತು ನಂದಾಂಡ ಸಿಗ್ನೇಚರ್ ಮಲ್ಪಲೆ ದಯಗಂಡ ಬರಂದಿನ ಅಕಲೆಗೆ ನಂಗೆ ಅಕಲ್ಡ ಕಾರಣಕ್ಕೆ ಎಂದು ಅತ್ತಡ ಅಕಲೆಗೆ ವಿಷಯನ ತೆರಿಪಾವನಂಚಿನ ಬೇಲೆ ಮಲ್ಪಾರ ಹಾಕೊಂಡು ಬೈದಿನ ಅಕಲೆಗೆ ಕೂಡ ಪನ್ಪಿನ ಸರಿಯತ್ತು ಪನ್ಪಿನ ದೃಷ್ಟಿಡು ನಿಕುಲಲ್ಪ ಸಿಗ್ನೇಚರ್ ಮಲ್ಪಲೆ ಬೊಕ್ಕ ಎಲ್ಲಂಜಿದ ನಮ್ಮನ 21 ಚುನಾವಣಾ ದಿನದ ಕಾರ್ಯಕ್ರಮ ಬಾರಿ ಪೊರ್ಲುಡು ಯಶಸ್ವಿ ಮಲ್ಪುಗ ಪನ್ನೊಂದು ಬೈದಿನ ಅಕಲೆ ಕೊಡೋರೆ ಅಭಿನಂದನೆ ಸಲ್ಲಿಸ ಒಂದು ಎನ್ನರಡ್ಡೆ ಪಾತೆರನ್ನು ಮುಕ್ತಾಯ ಮಲ್ಪು ಪಂಚಾಯತಿಗೆ ಒಂಜಿ ಪ್ರಮುಖ ಮಲ್ದಿನ 22 ಜನ ಒನಸು ಮಲ್ತದೊಂಜಿ ಕಾಲು ಗಂಟೆದ ಟೈಮು ಪಾರ್ಟಿಗಾದ ನಿಕುಲು ಸೀಮಿತವಾದ ದಿಯೋಡು ಬಂದ ನಿಕಲ್ಲ ವಿನಂತಿ ನನ್ನದೊಂಬು ಮಾತ್ರೆಗಳ ಧನ್ಯವಾದ ಸಮರ್ಪಣೆ ಮಲ್ಪರಳ್ಳೇರು ಮಂಡಳದ ಪ್ರಧಾನ ಕಾರ್ಯದರ್ಶಿಗಳು ಹರಿಪ್ರಸಾದ್ ಶೆಟ್ಟಿ ಮೇಲೆ ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರ ಇವತ್ತಿನ ಈ ಒಂದು ಜನಪ್ರತಿನಿಧಿ ಸಭೆಗೆ ನಮ್ಮ ಅಧ್ಯಕ್ಷರನ್ನು ವಹಿಸಿದಂಥ ಮೂಡುಬಿದ್ರೆ ಮಂಡಲ ಅಧ್ಯಕ್ಷರಾದ ದಿನೇಶ್ ಪುತ್ರಣ್ಣ ಅವರಿಗೆ ಮಂಡಲದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಂಥ ಸತೀಶ್ ಕುಂಪಾಲ್ ಇದ್ದಾರೆ, ಇವರು ಕೂಡ ನಮ್ಮ ಮಂಡಲದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರ ಶಾಸಕರು ನಮ್ಮ ನೆಚ್ಚಿನ ಶಾಸಕರಂಥ ಉಮನಾಥ್ ಕೋಟ್ಯಾನ್ ಇವರು ಕೂಡ ನಮ್ಮ ಮಂಡಲದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಡಲದ ಪ್ರಭಾರಿಗಳಂಥ ಜಯಂತ್ ಕೋಟ್ಯಾನ್ ಇವರು ಕೂಡ ನಮ್ಮ ಮಂಡಲದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಮುಖರು ಎಲ್ಲರೂ ಕೂಡ ಅದೇ ಬಂದಂಥ ಎಲ್ಲ ಪಕ್ಷದ ಅನನ್ಯ ಜವಾಬ್ದಾರಿ ಇದ್ದಂಥ ಹಾಗೂ ಪಕ್ಷದ ಪ್ರಮುಖರಿಗೂ ಅದೇ ರೀತಿ ಮಾಧ್ಯಮ ಮಿತ್ರದವರಿಗೂ ಎಲ್ಲರೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಅರ್ಪಿಸಿದ್ದೇನೆ. ಜೈ ಹಿಂದ್.